ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯ ಮತ್ತು ವಿಶ್ವಮಂಗಳ ವಿದ್ಯಾಸಂಸ್ಥೆ ಕೊಣಾಜೆ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಮಂಗಳೂರು ದಕ್ಷಿಣ ವಲಯ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 2019ಕ್ಕೆ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಹಾಗೆಯೇ ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಶಾಲಾ ಮುಖ್ಯಸ್ಥರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಾಯಿದ್ದೆ. ಜನಮಾನಸದಲ್ಲಿ ನಮ್ಮ ಹೆಸರು ಚಿರಸ್ಥಾಯಿಗೆ ಇರುವಂತೆ ಮಾಡಿಕೊಂಡಾಗ ದೇವರು ನೀಡಿದ ಈ ಜನ್ಮಕ್ಕೆ ಸಾರ್ಥಕತೆ ಬರುತ್ತೆ. ಯಾವುದೇ ಒಂದು ಸಾಧನೆಗೆ ಪ್ರಥಮ ಹೆಜ್ಜೆ ಅಂದರೆ ಶಾಲಾ ದಿನಗಳಲ್ಲಿ ನಡೆಸಲ್ಪಡುವ ಚಟುವಟಿಕೆಗಳು. ನಾವು ಚರಿತ್ರೆಯ ಪುಟಗಳನ್ನು ತಿರುವಿ ಹಾಕಿದಾಗ, ಸಾಧಕರ ಜೀವನ ಚರಿತ್ರೆಯನ್ನು ಓದಿದಾಗ ತಿಳಿದೇನೆಂದರೆ ಆಸಕ್ತಿ ಮತ್ತು ಅವಿರತವಾದ ಪರಿಶ್ರಮ ಸಾಧನೆಗೊಂದು ಮೈಲಿಗಲ್ಲಾಗುತ್ತದೆ, ಉನ್ನತ ಬದುಕಿಗೆ ದಿಕ್ಸೂಚಿಯಾಗುತ್ತದೆ. ಶಾಲೆ ಅಂದರೆ ಅದು ಕೇವಲ ಪಠ್ಯವಲ್ಲ, ಪರೀಕ್ಷೆಯೂ ಅಲ್ಲ. ಓದಿದ ವಿಚಾರಗಳನ್ನು ಹೊಡೆದು ಪರೀಕ್ಷೆಯಲ್ಲಿ ಬರೆದು ಉನ್ನತ ಅಂಕಗಳನ್ನು ಗಳಿಸುವುದು ಒಂದು ರೀತಿಯ ಸಾಧನೆ ಎಂದು ಒಪ್ಪಿಕೊಳ್ಳಬಹುದಾದರೂ ಅದಕ್ಕಿಂತ ಹೊರತಾದ ಪಠ್ಯೇತರ ಚಟುವಟಿಕೆಗಳು ಒಬ್ಬ ವ್ಯಕ್ತಿಯ ಬಾಳಿಗೆ ಬೆಳಕಾಗಬಲ್ಲದು ಎಂಬುದು ಸರ್ವರು ಕಂಡುಕೊಂಡಿರುವ ಸತ್ಯ. ಕಾರ್ಯಕ್ರಮದ ಒಂದು ಭಾಗವಾಗಿ ಇಂದು ಇಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ನಡೆಸಲ್ಪಡುತ್ತಿದೆ. ನಾಡಗೀತೆ ಸಾವಧಾನ್ ನೇರ ನಿಂತ್ಕೊಳ್ಳಿ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀರೆ. ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಲೋಕೇಶ್ ಎಸ್ತಾ ಇವರಲ್ಲಿ ಎಲ್ಲರಿಗೂ ನಮಸ್ಕಾರ. ದಯಮಾಡಿ ಮಕ್ಕಳು ಅಲ್ಲಲ್ಲಿ ಬೇಗ ಕೂರಬೇಕು. ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯ ಮತ್ತು ವಿಶ್ವ ಮಂಗಳ ವಿದ್ಯಾಸಂಸ್ಥೆಗಳು ಕೊಣಜೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರು ದಕ್ಷಿಣ ವಲಯದ ಬ್ಲ್ಯಾಕ್ ಮಠದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು
ನಾವು ಮಾಡಿಕೊಡ್ಬೇಕು ಅಂತ ಶ್ರೀ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡೆಪಡಿತ್ತಾಯ ಮಾನ್ಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಅವ್ರನ್ನ ಕೇಳ್ಕೊಂಡಾಗ ತುಂಬ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನನ್ನ ಇಲಾಖೆ ಪರವಾಗಿ ನನ್ನೆಲ್ಲ ಶಿಕ್ಷಕರ ಪರವಾಗಿ ವಿದ್ಯಾಸಂಸ್ಥೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಇರಿದ್ದಾರೆ, ಅವ್ರಿಗೂ ಸಹ ವಿಶ್ವಮಂಗಳ ವಿದ್ಯಾಸಂಸ್ಥೆ ಕಾರ್ಯದರ್ಶಿಯವರಿಗೂ ಸಹ ಇಲಾಖೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಕೊಣಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಶ್ರೀಮತಿ ಪದ್ಮಾವತಿ ಪೂಜಾರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ಇಲಾಖೆ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರೌಢಶಾಲಾ ಶಾಸಕರ ಸಂಘದ ಅಧ್ಯಕ್ಷರಾದ ಶ್ರೀ ಸ್ಟ್ಯಾನಿ ತಾವ್ರವರು ಆಗಮಿಸಿದರೆ ಅವ್ರಿಗೂ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ, ಇವರ ಶಾಸಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಜಗದೀಶ್ ಶೆಟ್ಟಿಯವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಎಚ್ ಮಲಾರ್ ಅವರು ಅಧ್ಯಕ್ಷರು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಶ್ರೀಮತಿ ಜಯಂತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಲಿಲ್ಲಿ ಪಾಯ್ಸ್ ಅಧ್ಯಕ್ಷರು ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ತ್ಯಾಗ ಮರೇಕಳ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಮೋಹನ್ ಕೆ ಶಿರ್ಲಾಲ್ ಅಧ್ಯಕ್ಷರು ಗ್ರೇಡ್ 2 ದಕ್ಷಿಣ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಡಾಕ್ಟರ್ ಪ್ರಶಾಂತ್ ಕುಮಾರ್ BRC ಅವರು, ಇವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಶ್ರೀ ಹೆಬ್ಬಾರ್ ಅವರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ EC ಅವರು, ಎಲ್ಲ ನನ್ನ BRP ಅವರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಪ್ರಿಯಾ ಎನ್, ಮುಖ್ಯ ಶಿಕ್ಷಕರು ವಿಶ್ವಮಂಗಳ ಪ್ರೌಢಶಾಲೆ ಕೊಣಜೆ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಮತಿ ಶೋಭಾ, ನಮ್ಮ BO ಅವರು ಮತ್ತು ECO ಅವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಉದ್ಘಾಟಕರಾಗಿ ನಮ್ಮೊಂದಿಗಿರುವವರು ಸನ್ಮಾನ್ಯ ನಮ್ಮವರೇ, ಈ ಊರಿನ ಮಾರ್ಗದರ್ಶಕರು, ಮಂಗಳೂರು ವಿಶ್ವವಿದ್ಯಾಲಯ ಪ್ರಥಮ ಬಾರಿಗೆ ನಮ್ಮವರೇ ಆದಂಥ ಪ್ರೊಫೆಸರ್ PS ಎಡಪಡಿತಾಯ ಅವರು ಕುಲಪತಿಗಳಾಗಿ ಆಯ್ಕೆಯಾಗಿ ಈಗ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡ್ತಾ ಬಂದಿರುವಂಥ ಸನ್ಮಾನ್ಯ ಎಡಪಡಿತಾಯರವರಿಗೆ ಶಾಲು ಹೊದಿಸಿ ಗೌರವ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ, ಹಾಗೆ ನಮ್ಮ ಜನಾರ್ದನ ಗೌಡರು ಸಭಾಧ್ಯಕ್ಷತೆ ವಹಿಸಿಕೊಂಡು ಚಂದಗಾಣಿಸಿಕೊಳ್ಳಲಿಕ್ಕೆ ತುಂಬ ದೂರದಿಂದ ಇಲ್ಲಿಗೆ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಜನಾರ್ದನ ಗೌಡ್ರೆ, ತಮ್ಮನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶಾಲು ಹೊದಿಸಿ ಪಂಚಾಯತ್ ಅಧ್ಯಕ್ಷರಾದ ನಜರ್ ಶಾ ಪಟ್ಟೋರಿ ಅವರಿಗೆ ಕೂಡ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಹಾಗೆ ನಮ್ಮ ತಾಲೂಕು ಪಂಚಾಯತ್ ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮವರೇ, ಬಹುಮುಖ ಪ್ರತಿಭಾನ್ವಿತೆ ಆಗಿರುವಂಥ ಧನಲಕ್ಷ್ಮಿ ಅಕ್ಕ ಅವರಿಗೆ ಕೂಡ ಶಾಲು ಹೊದಿಸಿ ಗೌರವ. ಹಾಗೆ PD ಶೆಟ್ಟಿಯವರು, ಹಾಗೆ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಅವರು ಕೂಡ ಶಾಲು ಹೊದಿಸಿ ಗೌರವ. ವಿಶ್ವಮಂಗಳದ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಸರ್ ಅವರೇ ಸೆಕ್ರೆಟರಿ ಸರ್ ದಯವಿಟ್ಟು ವಿನಯ್ ರಾಜ್ ಅವರು, ದಯವಿಟ್ಟು ನಮ್ಮ ಕಾರ್ಯದರ್ಶಿಗಳು ವಿನಯ್ ರಾಜ್ ಅವರಿಗೆ ಕೂಡ ಸ್ವಾಗತ. ಹಾಗೆ ಪದ್ಮಾವತಿ ಅಕ್ಕ, ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂಥ ಪದ್ಮಾವತಿ ಪೂಜಾರಿ ಅವರಿಗೆ ಕೂಡ ಶಾಲು ಹೊದಿಸಿ ಗೌರವ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಶಿಕ್ಷಕ ಪ್ರತಿನಿಧಿಗಳು, ಸಂಘದ ಅಧ್ಯಕ್ಷರುಗಳು KMK ಮಂಜನಾಡಿ ಅವರು, ಜಗದೀಶ್ ಶೆಟ್ಟಿ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲಿದ್ದಾರೆ, ಮುಂದೆ ಬನ್ನಿ ಸರ್, ಚೇರ್ ಹಾಕಿ ಮುಂದೆ ಕೂತ್ಕೊಳ್ಳಿ. ಗೌರವಾನ್ವಿತ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಉಪಸ್ಥಿತರಿದ್ದೀರಾ. ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಂತೇಳಿ ನಮ್ಮ ವೇದಿಕೆ ಮೇಲೆ ಉದ್ಘಾಟನಾ ವೇದಿಕೆಯಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಭಾ ಕಾರಂಜಿಯ ಉದ್ದೇಶವನ್ನು ಹೇಳಬೇಕಾಗಿಲ್ಲ. ಸಾಕಷ್ಟು ವರ್ಷಗಳಿಂದ ನಡೀತಾ ಬಂದಿರುವಂತಹ ಕಾರ್ಯಕ್ರಮ.
ಪ್ರತಿಭೆಗಳನ್ನು ಗುರುತಿಸುವಂತಹದ್ದು, ಪ್ರೋತ್ಸಾಹಿಸುವಂತಹ ಮುಖ್ಯ ಉದ್ದೇಶದಿಂದ ಇಲಾಖೆ ಹಮ್ಮಿಕೊಂಡಿರುವಂತಹ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ವಿಶಿಷ್ಟ ಯಾಕೆಂದರೆ ನಾವಿಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ, ಮಕ್ಕಳ ಸಂಭ್ರಮವನ್ನು ನೋಡುವಾಗ ಇಂತಹ ಸಂಭ್ರಮ ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಸ್ಮರಣೀಯವಾದಂಥ ಅನುಭವ ಆಗಿರ್ತದೆ. ಅದರ ಜೊತೆಗೆ ಕಳೆದ 3 ವರ್ಷಗಳಿಂದ ಕಲೋತ್ಸವ ಅನ್ನುವಂಥ ಹೊಸ ಪರಿಕಲ್ಪನೆಯನ್ನು ಹಾಕಿಕೊಂಡು ಮಕ್ಕಳಿಗೆ ಸಂಸ್ಕೃತಿಯನ್ನು ಪರಿಚಯಿಸುವಂಥದ್ದು, ದೇಶದ ವಿವಿಧ ಭಾಗಗಳಲ್ಲಿರುವಂತಹ ಸಾಂಸ್ಕೃತಿಕ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಂತಹ ಪ್ರಯತ್ನವು ಇವತ್ತು ಆಗ್ತಾ ಉಂಟು. ಎರಡೂ ಕಾರ್ಯಕ್ರಮಗಳನ್ನು ನೋಡುವಾಗ ಮೂಲ ಉದ್ದೇಶ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥದ್ದು. ಇದು ಮೊದಲು ಪ್ರತಿಭಾ ಕಾರಂಜಿ ಪ್ರಾರಂಭ ಆದಾಗಿದ್ದಂಥ ಉದ್ದೇಶವೂ ಅದೇ ಆಗಿತ್ತು. ಆದರೆ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದಷ್ಟು ಹೊತ್ತು ನಾವು ಆಲೋಚನೆ ಮಾಡಬೇಕಾದಂಥದ್ದು, ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಪ್ರಾರಂಭಿಕ ಹಂತದಲ್ಲಿ ಆಗ್ತಾ ಉಂಟು. ಶಾಲಾ ಹಂತದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳಾಗುವಾಗ ಯಾವ ವಿದ್ಯಾರ್ಥಿಯಲ್ಲಿ ಯಾವ ಪ್ರತಿಭೆ ಉಂಟು ಅನ್ನುವಂಥನ್ನು ಗುರುತಿಸಲಿಕ್ಕೆ ಪ್ರತಿಯೊಬ್ಬ ಶಿಕ್ಷಕರು ಪ್ರಯತ್ನ ಪಡ್ತಾ ಇದ್ದೇವೆ. ಅದರ ಜೊತೆಗೆ ಆಗಬೇಕಾದಂಥದ್ದು ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾದ ಹಾಗೆ ನಾವು ಗಮನಿಸ್ತಾ ಇರಬಹುದು, ಮನ್ನಣೆ ಅನ್ನುವಂಥದ್ದಕ್ಕೆ ಹೆಚ್ಚಿನ ಮೌಲ್ಯ ಇರುವಂಥದ್ದು. ಚಿಕ್ಕ ಪ್ರಾಯದಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಏನು DVG ಅವರು ತನ್ನ ಕಗ್ಗದಲ್ಲಿ ಹೇಳಿದರು, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಈ ಎಲ್ಲದಕ್ಕೂ ತೀಕ್ಷ್ಣ, ಮನ್ನಣೆಯಾತುರ ಕೊಲ್ಲುವುದು ತಮವನ್ನು ಅನ್ನುವಂಥದ್ದು. ಆ ಕತ್ತಲು ಅನ್ನುವಂಥದ್ದು, ನನಗೆ ಯಾವಾಗ ಮನ್ನಣೆ ಸಿಕ್ಕಲಿಲ್ಲ, ನನ್ನಲ್ಲಿರುವಂತಹ ಒಳ್ಳೆಯ ಪ್ರತಿಭೆಗೆ ಮನ್ನಣೆ ಸಿಕ್ಕಲಿಲ್ಲ ಅಂತ ಆದಾಗ ತುಂಬ ನೋವು ಕೊಡುವಂಥದ್ದು. ಮಕ್ಕಳು ನಾವು ಅದನ್ನು ಗಮನಿಸ್ತೇವೆ. ಪ್ರತಿಭಾ ಕಾರಂಜಿ ಇವತ್ತಿನ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸ್ತಾರೆ, ಅವನಿಗೆ ಬಹುಮಾನ ಸಿಗ್ತದೆ, ಅದು ಚಿಕ್ಕ ಅಂಶ. ಅದರ ಹಿಂದೆ ಇರುವಂತಹ ಪ್ರಯತ್ನ, ಆ ಟೀಚರ್ ಒಂದಷ್ಟು ಹೊತ್ತು ವಿದ್ಯಾರ್ಥಿಗಳ ಜೊತೆ ಕಳೀತಾರೆ, ಅದು ಮಕ್ಕಳಲ್ಲಿ ಏನೋ ಒಂದು ಬದಲಾವಣೆ ಅಂತಾಗ್ತದೆ. ಟೀಚರೇ ಪ್ರಬಂಧವನ್ನು ಬರೆದುಕೊಟ್ಟು, ಭಾಷಣವನ್ನು ಬರೆದುಕೊಟ್ಟು ಬೈಹಾಟ್ ಮಾಡಿಸಿದ್ರು, ಆ ಒಂದಷ್ಟು ಹೊತ್ತು ಮಕ್ಕಳ ಜೊತೆಗೆ ಕಳೆಯುವಂಥ ಸಮಯ ವಿದ್ಯಾರ್ಥಿಯ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವಂಥದ್ದು. ಅದು ಒಂದು ಅಂಶ. ಆದರೆ ವೇದಿಕೆಯಲ್ಲಿ ಪ್ರದರ್ಶನ ಕೊಟ್ಟು ಕೆಳಗೆ ಇಳಿತಾ ಹೋಗುವಾಗ ಒಬ್ಬರು ಅಪರಿಚಿತರು, ಯಾರೋ ಹೊಸ ಶಾಲೆ, ಬೇರೆ ಶಾಲೆ ಒಬ್ಬ ಶಿಕ್ಷಕಿ ಒಂದು ಚಿಕ್ಕ ಬೆನ್ನು ತಟ್ಟಿ ತುಂಬ ಚೆಂದಾಗಿದೆ ಹೇಳಿದರೆ ಅದಕ್ಕಿಂತ ದೊಡ್ಡ ಬಹುಮಾನ ಬೇಕಾಗಿಲ್ಲ ಬೇರೆ. ಅವನ ಸಹಪಾಠಿಗಳು ಬಂದಂಥ ಇತರ ವಿದ್ಯಾರ್ಥಿಗಳು ಒಳ್ಳೆಯದಾಗಿದೆ ನಿಂದು ಅಂತ ಒಂದು ನಗುಮುಖದಿಂದ ಹೇಳಿದಾಗ ಸಿಗುವಂತಹ ಸಂತೋಷ ಸೂಕ್ಷ್ಮ ವಿಚಾರಗಳು. ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಆ ಒಬ್ಬ ವಿದ್ಯಾರ್ಥಿಯ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುವಂಥದ್ದು ಅದು. ಅಂತಹ ಸೂಕ್ಷ್ಮ ವಿಚಾರಗಳಿಗೆ ಗಮನ ಕೊಟ್ಟಾಗ ಈ ಪ್ರತಿಭಾ ಕಾರಂಜಿ ಹೆಚ್ಚು ಮೌಲ್ಯಯುತವಾಗ್ತದೆ. ಅದೇನು ಉದ್ದೇಶವನ್ನು ಇಟ್ಟುಕೊಂಡು ನಾವು ಪ್ರಾರಂಭಿಸಿದ್ದೆವೋ ಆ ಉದ್ದೇಶಗಳಿಗಿಂತಲೂ ಮಿಗಿಲಾದ ಬದಲಾವಣೆಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಅದೇ ಮತ್ತೊಂದು ಮಗುಲಲ್ಲಿ ಆಲೋಚನೆ ಮಾಡಿದಾಗ, ಏನೋ ಚಿಕ್ಕ ತಪ್ಪಾದಾಗ ಕೆಳಗೆ ಇಳಿತಾ ಬಂದಾಗ ಎಂತ ಮಾಡಿದ್ದೀನಿ ಛೆ ಅಂತ ಹೇಳಿದಾಗ ಅವನಲ್ಲಿ ಆಗುವಂತಹ ಮತ್ತೊಂದು ರೀತಿಯ ನಕಾರಾತ್ಮಕ ಬದಲಾವಣೆ, ಈ ಎಲ್ಲ ಅಂಶಗಳನ್ನು ಶಿಕ್ಷಕರಾದ ನಾವು ಗಮನಿಸಬೇಕು. ಬಹುಮಾನಕ್ಕೆ ತುಂಬ ಕಡಿಮೆ ಮೌಲ್ಯ ಇರುವಂಥದ್ದು. ಪ್ರತಿಭಾ ಕಾರಂಜಿಯೇ ಹೇಳಿರುವಾಗ ಅದು ಪ್ರದರ್ಶನಕ್ಕೆ ಸೀಮಿತವಾಗಿದ್ದರೂ ಬಹುಮಾನವನ್ನು ಸಾಂಕೇತಿಕವಾಗಿ ಕೊಡುವಂಥದ್ದು ಮಾತ್ರ. ಆ ಅಂಶವನ್ನು ವಿದ್ಯಾರ್ಥಿಗಳಿಗೆ ನಾವು ತಿಳಿಸಲೇಬೇಕು. ಅದನ್ನು ಆ ಬಹುಮಾನ, ದೊಡ್ಡ ಬಹುಮಾನ ಯಾವ್ದು ಸಿಗ್ತದೆ ಹೇಳಿದರೆ, ಆ ವಿದ್ಯಾರ್ಥಿಯ ಜೊತೆಗೆ ಶಿಕ್ಷಕರು ಕಳೆಯುವ ಸಮಯ, ಇಲ್ಲಿಂದ ಇಳಿದು ಹೋಗುವಾಗ ಮಗುವಿಗೆ ಒಂದು ಧನಾತ್ಮಕವಾದಂಥ ಪುನರ್ಬಲನ. ಯಾವುದೇ ಕಾರಣಕ್ಕೂ ಒಬ್ಬ ವಿದ್ಯಾರ್ಥಿಗೂ ಋಣಾತ್ಮಕವಾಗಿ ನೆಗೆಟಿವ್ ಆದಂಥ ಒಂದೇ ಒಂದು ಪುನರ್ಬಲನ ಸಿಕ್ಕಲೇಬಾರ್ದು. ಅಂತಹ ಕಡೆಗೆ ನಾವು ಗಮನ ಕೊಟ್ಟಾಗ ಇವತ್ತೇನು ಈ ಸಂಭ್ರಮ ಉಂಟ, ಆ ಸಂಭ್ರಮ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲೂ ಬದಲಾವಣೆ ಅಂತಾಗ್ತದೆ. ಒಂದು ಚಿಕ್ಕ ಸ್ಪಾರ್ಕ್ ಸಿಕ್ಕಿದ್ರೆ ಸಾಕು ವಿದ್ಯಾರ್ಥಿಗೆ ಆ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲಿಕ್ಕೆ. ನಾನು ಒಬ್ಬ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿದ್ದಾಗ ಗಮನಿಸಿದ್ದೇನೆ. ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಟೀಚರ್ ಕೋಚ್ ಕೊಡ್ತಾ ಹೋದ ಹಾಗೆ ಅವನಲ್ಲಿ ಆಗುವಂಥ ಬದಲಾವಣೆಗಳು, ಅವನ ಭಾಗವಹಿಸುವಿಕೆ, ಮುಂದೆ ನಾನು ಎಲ್ಲದರಲ್ಲೂ ಭಾಗವಹಿಸಬೇಕನ್ನುವಂತಹ ಉತ್ಸಾಹ, ಇದೆಲ್ಲವೂ ಸೂಕ್ಷ್ಮ ವಿಚಾರಗಳು. ಶಿಕ್ಷಕರು ನಾವೆಲ್ಲರೂ ಇಲ್ಲಿದ್ದೇವೆ, ಇಂಥ ಕಡೆಗಳಿಗೆ ಗಮನ ಕೊಡಬೇಕು. ಮತ್ತೊಂದು ಕೊನೆಯದಾಗಿ ಮತ್ತೊಂದು ಅಂಶ, ಮತ್ತೊಂದು ಮಕ್ಕಳನ್ನು ನಾವು ಬೆಳೆಸಬೇಕಾದಂಥದ್ದು ಸೆಲೆಬ್ರೇಟಿಂಗ್ ದ ಸಕ್ಸಸ್ ಆಫ್ ಅದರ್ಸ್. ಮತ್ತೊಬ್ಬರ ಯಶಸ್ಸನ್ನು ಸಂಭ್ರಮಿಸುವಂತಹ ಮನೋಭಾವನೆ ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಒಬ್ಬ ವಿದ್ಯಾರ್ಥಿಗೆ ಕಲಿಸಿಕೊಡುವ ನಾವು, ಅವನು ಏನು ಪ್ರೈಸ್ ತಗೊಳ್ತಾನೆ ಅವನಿಗೆ ಕಂಗ್ರ್ಯಾಚುಲೇಟ್ ಮಾಡುವಂಥದ್ದು, ಅವನನ್ನು ಅಭಿನಂದಿಸುವಂತಹ ಮನೋಭಾವನೆ, ಅದು ನಮ್ಮಲ್ಲಿ ಕಡಿಮೆ ಆಗ್ತಾ ಉಂಟು. ನನಗೇನು ಬಹುಮಾನ ಇಲ್ಲ ಅಂತ ಆದಾಗ ನಾನು ಸ್ಪರ್ಧೆ ಬಿಟ್ಟಾಯಿತು, ನಾನು ಹೋಗಿ ಆಯಿತು, ನನಗೆ ಮತ್ತೇನು ಕೆಲಸ ಇಲ್ಲ ಅನ್ನುವಂಥದ್ದು. ಟೀಚರ್ಸ್ ಆದರೂ ನಮ್ಮಲ್ಲೂ ಆ ಮನೋಭಾವನೆ ಬೇಕು. ನಮ್ಮ ಶಾಲೆ ವಿದ್ಯಾರ್ಥಿ ಅಲ್ಲ, ಮತ್ತೊಬ್ಬ ಶಾಲೆ ವಿದ್ಯಾರ್ಥಿ ಆಗಿದ್ರೂ ಸಮೇತ ಮತ್ತೊಬ್ಬರ ಯಶಸ್ಸನ್ನು ಸಂಭ್ರಮಿಸುವಂಥ ಮನೋಭಾವನೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸುವತ್ತ ಗಮನ ಹರಿಸಬೇಕು. ಆ ಉದ್ದೇಶಗಳು ವರ್ಷ ಕಳೆದ ಹಾಗೆ ಪ್ರತಿಭೆಯನ್ನು ಗುರುತಿಸುವುದು, ಪ್ರೋತ್ಸಾಹಿಸುವುದಕ್ಕೆ ಸೀಮಿತವಾಗಿರದೆ ಪ್ರತಿಯೊಬ್ಬ ಮಗುವಿಗೆ ಒಂದಲ್ಲ ಒಂದು ಪುನರ್ಬಲನ ಸಿಗುವಂತಹ ರೀತಿಯಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಆಗುವ ಹಾಗೆ ನಾವು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ,
ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಸಾಕಷ್ಟು ಒತ್ತಡಗಳ ನಡುವೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಯಾರುಗೊಳಿಸಿ ಅದೇ ಉತ್ಸಾಹದಿಂದ ನಾವೆಲ್ಲರೂ ಬಂದು ಸೇರಿದ್ದೇವೆ. ತುಂಬ ಸಂತೋಷದ ವಿಷಯ, ಸಂಭ್ರಮಿಸೋಣ. ಸುತ್ತಲಿದ್ದ ಬೆಳಕು ನೀಡುತ್ತದೆ, ಅಂಧಕಾರವನ್ನು ಕಳೆಯುತ್ತದೆ. ದೀಪ ಪ್ರಜ್ವಲನೆಯನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಅತಿಥಿಗಳು. ತಮಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕತ್ತಲೆಯನ್ನು ದೂರವಾಗಿಸಿ ಬೆಳಕನ್ನು ಚೆಲ್ಲುವಂಥ ಈ ಒಂದು ಸುಂದರವಾದಂಥ ಜ್ಯೋತಿಯನ್ನು ಬೆಳಗುವ ಮೂಲಕ ಈ ಒಂದು ಪ್ರತಿಭಾ ಕಾರಂಜಿ, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರುವಂಥ ಸನ್ಮಾನ್ಯ ಕುಲಪತಿಗಳು ಸರ್ ಅವರಿಂದೀಗ ಉದ್ಘಾಟಕರ ನೆಲೆಯಲ್ಲಿ ಉದ್ಘಾಟನೆಯ ನುಡಿಗಳು. ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯ ಮತ್ತು ನಮ್ಮದೇ ಆದ ವಿಶ್ವಮಂಗಳ ವಿದ್ಯಾಸಂಸ್ಥೆಗಳು ಇವರ ಜಂಟಿ ಆಶ್ರಯದಲ್ಲಿ ಮಂಗಳೂರು ದಕ್ಷಿಣ ವಲಯದ ಬ್ಲಾಕ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 2019 ಇದರ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸಾಮಾಜಿಕ ನ್ಯಾಯ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರೂ ಆದ ಶ್ರೀ ಜನಾರ್ದನ ಗೌಡರೇ, ನಮ್ಮ ವಿಶ್ವಮಂಗಳ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ನನ್ನ ಸ್ನೇಹಿತರು ಆದ ಪ್ರೊಫೆಸರ್ ವಿನಯ ರಜತ್ ಇವರೇ, ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಪೂಜಾರಿ ಅವರೇ, ಗ್ರಾಮ ಪಂಚಾಯತ್ ಕೋಣಾಜೆ ಅಧ್ಯಕ್ಷರು ನನ್ನ ಸ್ನೇಹಿತರು ಆದಂಥ ಶ್ರೀ ನಜರ್ ಶಾ ಪಟ್ಟೋರಿ ಅವರೇ, ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿ ಸಮಗ್ರ ಶಿಕ್ಷಣ ಕರ್ನಾಟಕ ದಕ್ಷಿಣ ಕನ್ನಡ ಮಂಗಳೂರು ಶ್ರೀ ಲೋಕೇಶ್ ಸಿ ಅವರೇ, ಶ್ರೀ ಸ್ಟ್ಯಾನಿ ತಾವ್ರ ಅವರೇ, ಶ್ರೀ ಜಗದೀಶ್ ಶೆಟ್ರೆ, ಶ್ರೀಮತಿ ಲಿಲ್ಲಿ ಪಾಯಸ್ ಅವರೇ, ಅಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯದ ಶ್ರೀತರಾದಂಥ ತ್ಯಾಗಂ ಹರೇಕಳ ಇವರೇ, ಶ್ರೀ ಮೋಹನ ಕೆ ಶಿರ್ಲಾಲ್ ಅವರೇ, ವಿಶ್ವಮಂಗಳ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರಿಯಾ ಎನ್ ಅವರೇ, ವಿಶ್ವಮಂಗಳ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಮತಿ ಶೋಭಾವತಿ ಮೇಡಮ್ ಅವರೇ, ಶಿಕ್ಷಣ ಸಂಯೋಜಕರುಗಳೇ, ದೈಹಿಕ ಶಿಕ್ಷಣಾಧಿಕಾರಿ BRPಗಳು, BERTಗಳು, CRPಗಳು ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, ಮಂಗಳೂರು ದಕ್ಷಿಣ ವಲಯ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕರಿಂದ, ವಿದ್ಯಾರ್ಥಿಗಳು, ವಿಶ್ವಮಂಗಳ ವಿದ್ಯಾಸಂಸ್ಥೆ, ಮುದ್ದು ಮಕ್ಕಳೇ, ವಿಶೇಷ ಆಹ್ವಾನಿತರೇ, ಊರಿನ ಮಹನೀಯರೇ, ಮಹಿಳೆಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಪ್ರತಿಭಾ ಕಾರಂಜಿ ಅಂತ ಹೇಳುವಂಥದ್ದು ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇರುವಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅದೇ ರೀತಿ ಈ ವರ್ಷ ಕೂಡ ಪ್ರತಿಭಾ ಕಾರಂಜಿ ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ಕಲೋತ್ಸವ ಅಂತ ಹೇಳುವಂಥದ್ದು ಹೇಳಿದರೆ ಮಕ್ಕಳ ಸಾಂಸ್ಕೃತಿಕ ಮಟ್ಟದ ಪ್ರತಿಭೆಗಳನ್ನು ಕೂಡ ಹೊರ ಹಮ್ಮುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಇದು ಜಂಟಿಯಾಗಿ ಆಗ್ತಾ ಇರುವಂಥದ್ದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ. ಇಲ್ಲಿ ನಿಜವಾದ ಮೆರುಗು ಬರೋದು ಯಾಕೆ ಅಂತ ಹೇಳಿದರೆ, ಯಾವುದೇ ಒಬ್ಬ ಜೀವನದಲ್ಲಿ ಮುಂದೆ ಸಾಧಕಿ ಆಗಬೇಕಾದ್ರೆ ಇದು ಎಳೆಯ ವಯಸ್ಸಿನಲ್ಲಿಯೇ ಪ್ರಾರಂಭ ಆಗಬೇಕು. ನಾವು ಹೇಳ್ತೇವೆ ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಮನೆಗಳಲ್ಲಿಯೇ ಇದಕ್ಕೆ ಬೇಕಾದ ಪೂರಕವಾದ ವಾತಾವರಣ ಕಲ್ಪಿಸಿಕೊಡಬೇಕಾಗತ್ತೆ. ಇವತ್ತು ನಾನು ಕಂಡುಕೊಂಡಾಗೆ ಹೆಚ್ಚಿನ ಮನೆಗಳಲ್ಲಿ ನಾವು ಕೊಡೋದು ಪ್ರಾಮುಖ್ಯತೆ ಯಾವುದಕ್ಕೆ ಅಂತ ಹೇಳಿದ್ರೆ ಅಂಕಗಳಿಗೆ. ನಾನೊಬ್ಬ ಈ ಲೆವೆಲ್ನವರೆಗೆ ಬಂದಿದ್ದೇನೆ. ನನ್ನ ಅನುಭವದ ಮೇರೆ ಹೇಳಬೇಕಾದ್ರೆ ಅಂಕಗಳೇ ನಮ್ಮ ಜೀವನದ ಸಾಧನೆಗೆ ಮಾನದಂಡಗಳಾಗ್ತಾ ಇಲ್ಲ. ಹಾಗೇಳಿ ಅಂಕಗಳು ಬೇಡ ಅಂತ ನಾನು ಯಾವತ್ತೂ ಯಾವಾಗಲೂ ಹೇಳೋದಿಲ್ಲ. ಆದರೆ ಅಂಕಗಳಿಂದಲೇ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಮಾನದಂಡ ಆಗೋದಿಲ್ಲ ಕೆಲವೊಮ್ಮೆ. ಈ ಪಾಠ ಪ್ರವಚನಗಳ ಜೊತೆಗೆ ತರಗತಿಯಲ್ಲಿರುವಂಥ ಬದುಕಿನ ಜೊತೆಗೆ
ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು, ಪಾಠೇತರ ಚಟುವಟಿಕೆ ತೊಡಗುವಂಥದ್ದು, ಈ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಚಟುವಟಿಕೆ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ಇದು ಬಹಳ ಪ್ರಾಮುಖ್ಯ ಆಗುತ್ತೆ. ತರಗತಿಯಲ್ಲಿ ಮಕ್ಕಳು ಕೂತ್ಕೊಳ್ತಾರೆ, ಪುಸ್ತಕದಲ್ಲಿ ಸಿಗುವಂಥದ್ದು ಕಾಲು ಅಂಶ ಮಾತ್ರ ಜ್ಞಾನ, ಇನ್ನೂ ಕಾಲು ಅಂಶ ಶಿಕ್ಷಕರು ಅವರಿಗೆ ಬೋಧಿಸ್ತಾರೆ. ಈ ಬೋಧನಾ ಕ್ರಮದ ಮೂಲಕ ಆ ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಇನ್ನೊಂದು ಕಾಲಾಂಶ ಜ್ಞಾನ ಸಿಗುತ್ತೆ ಮಗುವಿಗೆ. ಇಲ್ಲಿ ಅರ್ಧಾಂಶ ಆಯಿತು. ಉಳಿದ ಅರ್ಧಾಂಶ ಯಾವುದು ಅಂತೇಳಿದರೆ, ಇನ್ನೊಂದು ಕಾಲಾಂಶ ತರಗತಿಯಲ್ಲಿರುವ ಇತರ ಹುಡುಗರ ಜೊತೆಗೆ ಹುಡುಗಿಯರ ಜೊತೆಗೆ ಬೆರೆಯುವಂಥದ್ದು, ಅವರ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಸಹಪಾಠಿಗಳ ದರ್ಶನ ಅಂತ ಹೇಳುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಅಲ್ಲಿ ಒಂದು ಕಾಲಾಂಶ ಜ್ಞಾನ ಬರುತ್ತೆ. ಉಳಿದ ಕಾಲಾಂಶ ಬಹಳ ಪ್ರಾಮುಖ್ಯವಾದದ್ದು. ಇದು ನಮ್ಮ ಶಾಲೆಯಿಂದ ಹೊರಗಡೆ ಬೇರೆ ಶಾಲೆಗಳಿಂದ ಬರುವಂಥ ಮಕ್ಕಳು ಅವರ ಪ್ರತಿಭೆ, ಅವರನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನೋಡಿ ತಿಳಿ ಮಾಡಿ ಕಲಿ ಅಂತ ಹೇಳುವಂಥ ಒಂದು ಪರಂಪರೆಯ ಮೂಲಕ ಮಗು ಪರಿಪೂರ್ಣ ಜ್ಞಾನವನ್ನು ಪಡ್ಕೊಳ್ಳುತ್ತದೆ. ಅದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಕಲ್ಪಿಸಿಕೊಡೋ ಜವಾಬ್ದಾರಿ ಈ ಶಿಕ್ಷಣ ಸಂಸ್ಥೆಗಳಿಗೆ, ಆಡಳಿತ ಮಂಡಳಿಗಳಿಗೆ ಅಥವಾ ಸರ್ಕಾರದ ಶಿಕ್ಷಣ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ ಸೇರುವಂಥ ವಿಷಯ ಆಗಿರುತ್ತದೆ. ಯಾಕಂದರೆ ಒಂದೇ ಕೈಯಲ್ಲಿ ಚಪ್ಪಾಳೆ ಬಡಿಲಿಕ್ಕೆ ಸಾಧ್ಯ ಇಲ್ಲ, ಎರಡು ಕೈಗಳು ಸೇರಬೇಕಾಗತ್ತೆ. ಇಂಥ ಒಂದು ಇದರಲ್ಲಿ ವೇದಿಕೆಯ ಮೇಲೆ ಗಣ್ಯ ಅತಿಥಿಗಳಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಒಬ್ಬರು ಮಾಡುವ ಕೆಲಸ ಅಲ್ಲ. ಎಲ್ಲರ ಸಹಯೋಗದಲ್ಲಿ, ಜಂಟಿ ಆಶ್ರಯದಲ್ಲಿ ಎಲ್ಲರೂ ಸೇರಿ ಒಂದು ರೀತಿಯ ಟೀಮ್ ವರ್ಕ್ ಅಂತ ಹೇಳ್ತೇವೆ. ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್ ಅಂತ ಹೇಳ್ತೇವೆ. TEAM ಟೀಮ್. ಹಾಗೆ ಎಲ್ಲರೂ ಸೇರಿ ಮಾಡುವಂಥ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಇದು ಪ್ರಶಂಸನೀಯ ಮತ್ತು ಶ್ಲಾಘನೀಯ. ಯಾಕೆಂದರೆ ಇಲ್ಲಿ ಎಲ್ಲರೂ ಸೇರ್ತಾರೆ. ಮತ್ತು ಇದು ಆಗುವಂಥದ್ದು ಮಂಗಳೂರು ದಕ್ಷಿಣ ವಲಯ. ಇಡೀ ಈ ಬ್ಲಾಕಿನ ಎಲ್ಲ ಶಾಲೆಗಳ ಪ್ರತಿನಿಧಿಗಳು ಇಲ್ಲಿದ್ದಾರೆ. ಯಾಕಂದರೆ ಮುದ್ದು ಮಕ್ಕಳಿದ್ದಾರೆ, ಪ್ರಾಥಮಿಕ ಶಾಲಾ ಮಟ್ಟ ಮತ್ತು ಪ್ರೌಢಶಾಲಾ ಮಟ್ಟದ ಮಕ್ಕಳಿದ್ದಾರೆ. ಅವರು ನೋಡುವಾಗ ಅವರ ಜೀವನ ಹೇಗಿರ್ಬೋದು, ಅವರ ಕನಸುಗಳು ಹೇಗಿರ್ಬೋದು. ನಮ್ಮ ಕಾಲದಲ್ಲಿ ಕನಸುಗಳನ್ನು ನೋಡುವಂಥ ಅವಕಾಶ ಇರಲಿಲ್ಲ ನಮಗೆ. ಈಗ ಆ ಕನಸುಗಳ ಅವಕಾಶ ಇದೆ. ಕನಸುಗಳನ್ನು ನೆನೆಸು ಮಾಡುವಂಥ ಪೂರಕವಾದ ವಾತಾವರಣ ಕೂಡ ಕಲ್ಪಿಸಿಕೊಡ್ತಾ ಇದೆ. ಸಮಾಜದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇದೆ. ಆದ ಕಾರಣ ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳುವ ಮನೆಯಲ್ಲಿಯೇ ಇಂಥ ವಾತಾವರಣ ಕಲ್ಪಿಸಿಕೊಡಬೇಕು. ಮನೆಯಲ್ಲಿ ಈ ವಾತಾವರಣ ಕಲ್ಪಿಸಿಕೊಟ್ರೆ ಇದರ ಜೊತೆಗೆ ಮಗು ಹೊರಗಡೆ ಹೋಗುತ್ತೆ, ಶಾಲೆಗಳಿಗೆ ಹೋಗುತ್ತೆ. ಅಲ್ಲಿರುವಂಥ ಅಧ್ಯಾಪಕ ವೃಂದ, ಅಧ್ಯಾಪಕೇತರ ವೃಂದ ಮತ್ತು ಅಲ್ಲಿರುವಂಥ ಸಹ ಪಾಠಿಗಳು, ಅವರ ಜೊತೆಗೆ ಈ ಮಿಲನ ಆಗತ್ತೆ. ಅಲ್ಲಿರುವಂಥ ಒಂದು ವಿಶೇಷವಾದ ದೈವಿ ಶಕ್ತಿ ಉತ್ಪತ್ತಿ ಆಗತ್ತೆ. ಅದಕ್ಕೆ ಹೇಳುವಂಥದ್ದು ಒಂದು ವಿದ್ಯಾಶಾಲೆ ಅಂತ ಹೇಳಿದ್ರೆ ಅದು ವಿದ್ಯಾ ದೇಗುಲ. ಅದಕ್ಕೆ ಅಂಥ ಒಂದು ಪಾವಿತ್ರ್ಯತೆ ಇದೆ. ಯಾಕೆಂದರೆ ಒಂದು ಮನುಷ್ಯನನ್ನು ಮನುಷ್ಯನಾಗಿ ನಿರ್ಮಾಣ ಮಾಡಿ, ಮನುಷ್ಯನನ್ನು ಉತ್ತಮ ಮನುಷ್ಯನಾಗಿ ಮಾಡಿ, ಆ ಉತ್ತಮ ಮನುಷ್ಯನನ್ನು ಶ್ರೇಷ್ಠ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆ ನೀಡುವಂಥ ಮಹತ್ ಕಾರ್ಯ ಮಾಡುವಂಥ ವಿದ್ಯಾ ದೇಗುಲ. ನಿನ್ನೆ ತಾನೇ ಶಿಕ್ಷಕರ ದಿನಾಚರಣೆ ನಡೆದಿತ್ತು. ನಾನು 3 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿತ್ತು. ತಿಳಿದರೆ ಇದೇ ಅಂಶ ನಾವು ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೇವೆ. ಹಾಗಿರುವಾಗ ಈ ಎಳೆಯ ಮಕ್ಕಳು ಮುಂದೆ ಜೀವನದಲ್ಲಿ ಶ್ರೇಷ್ಠ ಸಾಧಕರು ಸಾಧಕಿಯರು ಆಗಬೇಕಾದರೆ ನಾನು ಕಂಡುಕೊಂಡ ಹಾಗೆ 3 ಅಂಶಗಳು ಬಹಳ ಪ್ರಾಮುಖ್ಯ ಆಗಿದೆ. ಒಂದು ಸಾಮರ್ಥ್ಯ, ಕೆಪ್ಯಾಸಿಟಿ ಟು ಪರ್ಫಾರ್ಮ್ ಅಂತ ಹೇಳ್ತೇವೆ. ಈ ಸಾಮರ್ಥ್ಯ ವೃದ್ಧಿಸುವಂಥ ಕೆಲಸ ಆಗಬೇಕು. ಈಗ ಒಂದು ಮಗುವಿಗೆ ಡ್ಯಾನ್ಸ್ ಮಾಡುವಂಥ ಮನಸ್ಸಿದೆ, ಅದಕ್ಕೊಂದು ಆ್ಯಪ್ಟಿಟ್ಯೂಡ್ ಇದೆ ಅಂತ ಆದರೆ ಅದಕ್ಕೆ ಬೇಕಾದ ಪೂರಕವಾದ ವಾತಾವರಣ ಕಲ್ಪಿಸಿ ಅದಕ್ಕೆ ಒಂದು ಪೈಪೋಟಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ತುಂಬಬೇಕಾಗತ್ತೆ. ಇದು ಸಾಮರ್ಥ್ಯ. ಎರಡನೇದು, ಸಾಮರ್ಥ್ಯ ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ಎರಡನೇದು ಬಹಳ ಮುಖ್ಯವಾದದ್ದು ಇಚ್ಛಾಶಕ್ತಿ, ವಿಲ್ಲಿಂಗ್ನೆಸ್ ಟು ಪರ್ಫಾರ್ಮ್. ಈ ಇಚ್ಛಾಶಕ್ತಿ ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ, ಅದು ಮನಸ್ಸಿನ ಒಳಗಡೆ ಇರುತ್ತೆ. ಈ ದೇವರು ಈ ಪ್ರಪಂಚಕ್ಕೆ ಅದಕ್ಕೆ ಒಂದು ಅವಕಾಶ ಕೊಡುವಾಗ ಇದನ್ನೆಲ್ಲ ಒಂದು ಪ್ಯಾಕೇಜ್ ರೂಪದಲ್ಲಿ ಸೃಷ್ಟಿ ಮಾಡಿ ಕಳಿಸಿರ್ತಾರೆ. ಕೆಲವೊಮ್ಮೆ ನಾವು ಪಾಲಿಷ್ ಮಾಡಬೇಕಾಗತ್ತೆ, ಅದನ್ನು ಹೊರಗಿನ ಬೆಳಕಿಗೆ ತರಬೇಕಾಗತ್ತೆ. ಅಲ್ಲಿಯೇ ಮುಚ್ಚಿಟ್ಟು ಬಚ್ಚಿಟ್ರೆ ಪ್ರತಿಭೆ ಕುಂಠಿತ ಆಗತ್ತೆ.
ಪ್ರತಿಯೊಂದು ಮಗು ಕೂಡ ಪ್ರತಿಭಾನ್ವಿತ ಮಗು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ದೇವರು ಸೃಷ್ಟಿ ಮಾಡುವಾಗ ಅಲ್ಲ ಇರ್ಬೋದು, ಜೀಸಸ್ ಇರ್ಬೋದು, ಕೃಷ್ಣ ಇರಬಹುದು, ಯಾರೇ ಇರಬಹುದು, ಭಗವಂತ ಯಾರೇ ಇರಬಹುದು, ಸೃಷ್ಟಿ ಮಾಡುವಾಗ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿಯೇ ಈ ಜಗತ್ತಿಗೆ ಕೊಡ್ತದೆ. ಅಲ್ಲಿ ವಿಶಿಷ್ಟ ಶಕ್ತಿಯ ಮಗು ಕೂಡ ಇರುತ್ತೆ. ಅದರಲ್ಲಿ ಕೂಡ ಯಾವುದೋ ಒಂದು ಶಕ್ತಿ ಕುಂಠಿತ ಆದರೆ ಅದರ ದುಪ್ಪಟ್ಟು ಶಕ್ತಿ ಬೇರೆ ರೀತಿಯಲ್ಲಿ ಇರುತ್ತೆ. ಈಗ ನಾವು ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಹೇಳ್ತೇವೆ, ಮೆಂಟಲಿ ಚಾಲೆಂಜ್ಡ್ ಮಕ್ಕಳು ಅಂತ ಹೇಳ್ತಾರೆ. ಅಲ್ಲಿ ಕೂಡ ಈ ವಿಶೇಷವಾದ ಚೈತನ್ಯವನ್ನು ರೂಪಿಸುವಂಥ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಆದ ಕಾರಣ ನಾನು ಹೇಳ್ತಾ ಇರುವಂಥದ್ದು, ಈ ಪ್ರಪಂಚದಲ್ಲಿ ಇದು ಇಂಟೆಲಿಜೆಂಟ್ ಮಗು, ಇದು ಅನ್ಇಂಟೆಲಿಜೆಂಟ್ ಮಗು, ಇದು ಏನು ಬುದ್ಧಿ ಇಲ್ಲದ ಮಗು, ಇದಕ್ಕೇನು ಇಲ್ಲ ಅಂತ ಹೇಳುವಂಥದ್ದು ಶುದ್ಧ ತಪ್ಪು. ನಾವು ತಿದ್ದಿಕೊಳ್ಳಬೇಕು, ನಮ್ಮ ಅರ್ಥ ನಾವು ಸರಿಯಾಗಿ ಮಾಡಿಕೊಳ್ಬೇಕಾಗತ್ತೆ. ಆದ ಕಾರಣ ಪ್ರಪಂಚಕ್ಕೆ ಬರುವಾಗ ಪ್ರತಿ ಮಗು ಕೂಡ ಪರಿಪೂರ್ಣವಾಗಿ ಬಂದಿರುತ್ತೆ. ಆದರೆ ಅದರ ಪರಿಪೂರ್ಣತೆಯನ್ನು ವ್ಯಕ್ತಪಡಿಸುವಂಥ ಒಂದು ಪ್ರತಿಭೆ ಅಥವಾ ಶಕ್ತಿ, ಅದನ್ನು ಹೊರಸೂಸುವಂಥ ಒಂದು ಕಾರ್ಯಕ್ರಮ ಆ ಮಗುವೇ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಹೆತ್ತವರು ಮಾಡಬೇಕಾಗತ್ತೆ, ಪೋಷಕರು ಮಾಡಬೇಕಾಗತ್ತೆ, ಮುಂದೆ ಶಿಕ್ಷಕರು ಮಾಡಬೇಕಾಗತ್ತೆ, ಮುಂದೆ ಸಮಾಜವೇ ಮಾಡಬೇಕಾಗತ್ತೆ. ಇಂಥ ಒಂದು ಬಹಳ ಪಾವಿತ್ರ್ಯವಾದಂಥ ಕಾರ್ಯವನ್ನು ನಾವಿಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಆದ ಕಾರಣ ಸಾಮರ್ಥ್ಯ, ಅದರ ಜೊತೆಗೆ ಇಚ್ಛಾಶಕ್ತಿ, ಮೂರನೇ ಅಂಶ ಯಾವುದು ಅಂತ ಹೇಳಿದರೆ ಅವಕಾಶ. ಹಿಂದೆ ನಾವೆಲ್ಲ ಚಿಕ್ಕ ಮಕ್ಕಳಿರುವಾಗ ನಾವು ಅವಕಾಶ ವಂಚಿತರಾಗಿದ್ದೆವು, ಬೇರೆ ಬೇರೆ ಕಾರಣಗಳಿಂದ. ಯಾರನ್ನು ದೂರ್ತಾ ಇಲ್ಲ. ಆ ನಂತರ ಅವಕಾಶ ಸಿಗುವಾಗ ಒಮ್ಮೆ ಗಬಕ್ಕನೆ ಅವಕಾಶ ತಗೊಳ್ಳುವಂಥ ಜಾಯಮಾನ ನಮ್ಮದಾಗಿರಲಿಲ್ಲ. ಯಾಕಂದರೆ ನಮ್ಮ ಮನೋವೃತ್ತಿ ಆ ರೀತಿ ಇರಲಿಲ್ಲ. ಆದರೆ ಇವತ್ತು ಹಾಗೆ ಹೇಳುವಾಗಿಲ್ಲ. ನಾನು ಅವಕಾಶ ವಂಚಿತನಾಗಿದ್ದೇನೆ ಅಂತ ಯಾವ ಮಗು ಹೇಳಲಿಕ್ಕಿಲ್ಲ. ಮಗು ಅವಕಾಶವನ್ನು ಅರಸಿಕೊಂಡು ಹೋಗಬೇಕಾಗತ್ತೆ. ಅವಕಾಶಗಳು ಯಾವಾಗಲೂ ನಿಮ್ಮನ್ನು ಅರಸಿಕೊಂಡು ಬರೋದಿಲ್ಲ ಅಂತ ಮಕ್ಕಳು ತಿಳ್ಕೊಳ್ಬೇಕಾಗತ್ತೆ. ಇಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿ ಒಂದು ರೀತಿಯ ಸಾಮೂಹಿಕ ಮಟ್ಟದಲ್ಲಿ ಇಲ್ಲಿ ಒಂದು ಪೈಪೋಟಿಯ ನೆಲೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶಿಸುವಂಥ ದೈವದತ್ತವಾದಂಥ ಅವಕಾಶವನ್ನು ಈ ವೇದಿಕೆಯಲ್ಲಿ ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ನಿಜವಾಗಲಿ ಇದು ಪ್ರಶಂಸನೀಯ ಮತ್ತು ಶ್ಲಾಘನೀಯ. ಸಾಮರ್ಥ್ಯ ಗುಣಿಸು, ಇಚ್ಛಾಶಕ್ತಿ ಗುಣಿಸು, ಅವಕಾಶ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಯಶಸ್ಸು, ಅದು ಸಾಧನೆಯ ಪಥ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಗುಣಿಸು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಮೂರು ಅಂಶಗಳಲ್ಲಿ ಯಾವುದಾದ್ರೂ ಒಂದು ಸೊನ್ನೆ ಆದರೆ, ಮುದ್ದು ಮಕ್ಕಳಿಗೆ ಗೊತ್ತಿದೆ, ನಾವು ಯಾವುದನ್ನು ಯಾವುದರಿಂದ ಗುಣಿಸ್ತೇವೆಯೋ ಅದರಲ್ಲಿ ನಮಗೆ ಅಲ್ಲಿ ಬರುತ್ತೆ, ಮೊತ್ತ ಬರುತ್ತೆ. ಯಾವುದನ್ನು ಸೊನ್ನೆಯಿಂದ ಗುಣಿಸ್ತೇವೆಯೋ ಮೊತ್ತ ಯಾವಾಗಲೂ ಶೂನ್ಯವಾಗಿರುತ್ತೆ. ಆದ ಕಾರಣ ಈ ಮೂರರಲ್ಲಿ ಯಾವುದು ಶೂನ್ಯವಾಗಿದ್ದರೆ ನಿಮ್ಮ ಯಶಸ್ಸು ಶೂನ್ಯ. ಸಾಮರ್ಥ್ಯ ಸಾಕಷ್ಟು ಇಲ್ಲ, ಪೈಪೋಟಿ ಮಾಡಲಿಕ್ಕೆ ನಾನು ಶಕ್ತ ಅಲ್ಲ ಅಂತ ಮಗುವಿಗೆ ಕಾಣುವಂಥದ್ದು, ಅಥವಾ ಮಗುವಿನ ಪೋಷಕರಿಗೆ ಹೆತ್ತವರಿಗೆ ಶಿಕ್ಷಕರಿಗೆ ಕಂಡ್ರೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ತರಬೇತಿ ಕೊಟ್ಟು ಸಾಮರ್ಥ್ಯ ವೃದ್ಧಿ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯ, ನಮ್ಮ ಧರ್ಮ ಹೇಳುವಂಥದ್ದು ಹೇಳ್ತೇನೆ. ಎರಡನೇದು ಇಚ್ಛಾಶಕ್ತಿ, ಅದರಲ್ಲೇ ಇರುತ್ತೆ. ಆ ಇಚ್ಛಾಶಕ್ತಿಗೆ ನಾವು ಮೋಟಿವೇಟ್ ಮಾಡಬೇಕಾಗತ್ತೆ, ಸ್ಫೂರ್ತಿ ಕೊಡಬೇಕಾಗತ್ತೆ, ಪ್ರೇರಣೆ ಕೊಡಬೇಕಾಗತ್ತೆ. ಒಳ್ಳೆ ಕೆಲಸ ಮಾಡುವ ರೆಕಗ್ನಿಷನ್ ಫಾರ್ ದ ಜಾಬ್ ವೆಲ್ ಡನ್ ಹೇಳ್ತದೆ. ಮಗುವಿನ ಬೆನ್ನು ಬೊಟ್ಟು ಮಾಡಿ ಹೇಳಬೇಕಾಗತ್ತೆ, ತಟ್ಟಬೇಕಾಗತ್ತೆ. ಗಿವಿಂಗ್ ಎ ಪ್ಯಾಟ್ ಆನ್ ಇಟ್ಸ್ ಬ್ಯಾಕ್ ಹೇಳ್ತೇವೆ. ಅದು ಮಾಡುವಾಗ ಮಗುವಿಗೆ ಶಾಬಾಸ್ ಅಂತ ಒಳಗಡೆಯಿಂದ ಬರುತ್ತೆ, ನಾಭಿಯಿಂದ ಹುಟ್ಟಿಕೊಂಡು ಮುಂದೆ ಬರುತ್ತೆ. ನಾನು ಮಾಡಬಲ್ಲೆ, ಐ ಕ್ಯಾನ್, ಸೊ ಐ ವಿಲ್ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ಮಗುವಿಗೆ ಬರುತ್ತೆ, ಇಚ್ಛೆ ಬರುತ್ತೆ. ಉಳಿದವರಂತೆ ನಾನು ಕೂಡ ಒಬ್ಬ ಶ್ರೇಷ್ಠ ಸಾಧಕನಾಗಬೇಕು ಮುಂದಿನ ಜೀವನದಲ್ಲಿ ಅಂತ ಹೇಳುವಂಥ ಕನಸು ಉತ್ಪತ್ತಿಯಾಗತ್ತೆ. ಆ ಕನಸನ್ನು ನೆನೆಸು ಮಾಡುವಂಥ ಅವಕಾಶ ಮೂರನೇದಿದ್ದರೆ ಮಗುವಿಗೆ ಯಾವುದೂ ಇರೋದಿಲ್ಲ. ಯಾಕೆಂತಂದರೆ ಇಲ್ಲಿ ಯೋಗ ಅಂತ ಹೇಳುವಂಥದ್ದು ಆ ಮಗುವಿನ ಗುರಿಯ ಮೇಲೆ ಇರುತ್ತೆ. ಗುರಿ ಯಾವಾಗಲೂ ಮುಂದೆ ಇರಬೇಕು. ಅದನ್ನು ಆ ಗುರಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಲಿಕ್ಕೆ ಹಿಂದಿನಿಂದ ಗುರುಗಳು ಬೇಕಾಗತ್ತೆ. ಬಲಭಾಗದಲ್ಲಿರುವಂಥದ್ದು ಯೋಗ್ಯತೆ ಬರಬೇಕಾದ್ರೆ ಸಾಮರ್ಥ್ಯ, ಇಚ್ಛಾಶಕ್ತಿ, ಅವಕಾಶ ಬರುವ ಯೋಗ್ಯತೆ ಬರುತ್ತೆ. ಈ ಯೋಗ ಅಂತ ಹೇಳುವಂಥದ್ದು ಸುಳ್ಳು, ಲಕ್ ಅಂತ ಹೇಳುವಂಥದ್ದು ಸುಳ್ಳು. LUCK ಅಂತ ಹೇಳಿದರೆ ಲೇಬರ್ ಅಂಡರ್ ಕರೆಕ್ಟ್ ನಾಲೆಡ್ಜ್ ಅಂತ ಹೇಳಿದರೆ ಈ ಮೂರು ಇದ್ದರೆ, ಗುರಿ, ಗುರು ಮತ್ತು ಯೋಗ್ಯತೆ ಇದ್ದರೆ ಯೋಗ ತನ್ನಷ್ಟಕ್ಕೆ ತಾನೇ ಪ್ರತಿ ಮಗುವಿಗೂ ದೊರಕಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈ ಅಂಶದಲ್ಲಿ ನಾವು ಜೀವನದಲ್ಲಿ ಸಾಧಕರಾಗಬಹುದು. ಈಗ ಉದಾಹರಣೆಗೆ ಇಂಥ ವೇದಿಕೆಯಲ್ಲಿ ಇಂಥ ಅವಕಾಶ ಕಲ್ಪಿಸಿಕೊಡುವಾಗ ನೀವೇ ಯೋಚನೆ ಮಾಡಿ,
ಇಲ್ಲಿವರೆಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸದ ಮಗು, ಪಾಲ್ಗೊಳ್ಳದ ಮಗು, ಒಳಗೊಳ್ಳದ ಮಗು ಇವತ್ತು ಇದೆ ಅಂತ ಹೇಳುವಾಗ, ಇಲ್ಲಿ ಸ್ಟೇಜಿನಿಗೆ ಬರದಿದ್ದರೂ ತೊಂದರೆ ಇಲ್ಲ, ಇಲ್ಲಿ ಬಂದಿದೆ ಅಂತ ಹೇಳಿದರೆ ಅದರ ಯಶಸ್ಸಿನ ಮೆಟ್ಟಲು ಒಂದು ಏರಿ ಆಯಿತು. ಎರಡನೇ ಮೆಟ್ಟಲು ಏನು ಅಂತ ಹೇಳಿದರೆ, ಆ ಮಗು ಧೈರ್ಯ ಮಾಡಿ ಹೆಸರು ಕರೆದ ಹಾಗೆ ಉಳಿದ ಪ್ರತಿಸ್ಪರ್ಧಿಗಳಿದ್ದಾರೆ ಅಂತ ತಿಳಿದುಕೊಂಡು ಧೈರ್ಯ ಮಾಡಿ ನಾನು ಮಾಡಬಲ್ಲೆ, ನಾನು ಶಕ್ತ, ನನಗೆ ಒಳಗಡೆಯಿಂದ ಧೈರ್ಯ ಇದೆ, ದೈವ ಸಂಕಲ್ಪ ಇದೆ, ದೃಢ ಸಂಕಲ್ಪ ನನ್ನಲ್ಲಿದೆ, ಖಂಡಿತ ನಾನು ಮುನ್ನುಗ್ತೇನೆ ತೆಳುವಂಥ ಒಂದು ಧೈರ್ಯ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯದ ಮೂಲಕ ಮಗು ನಡೆದುಕೊಂಡು ಬರುತ್ತೆ, ಓಡ್ಕೊಂಡು ಬರುತ್ತೆ, ಬಂದು ವೇದಿಕೆಯ ಮೆಟ್ಟಲು ಹತ್ತಿ ಇಲ್ಲಿ ನಿಲ್ತದೆ, ಮೈಕಿದ್ರೆ ನಿಲ್ತದೆ ಅಂತ ಹೇಳುವಾಗ ಯಶಸ್ಸಿನ ಮಟ್ಟಲು 2 ಮಾತಾಡಬೇಕು ಅಂತ ಇಲ್ಲಿ ನಿಂತರೆ ಸಾಕು. ಮೂರನೇದು ಯಾವುದು ಅಂತ ಹೇಳಿದ್ರೆ, ಇಲ್ಲಿ ನಿಂತು ಒಂದು ಭಂಗಿಯಲ್ಲಿ ಎಲ್ಲ ಸಭಾಸದರನ್ನು ನೋಡುವಂಥದ್ದು, ಪ್ರತಿಸ್ಪರ್ಧಿಗಳನ್ನು ನೋಡಿ ಕೈಕಾಲು ನಡುಗದಿದ್ದರೆ, ಎದೆ ಡವ ಅಂತ ಹೇಳಿದ್ರೆ, ಬೆವರು ಬರದಿದ್ದರೆ, ನಾಲಿಗೆಯಲ್ಲಿ ನೀರಿನ ಪಸೆ ಇಲ್ಲದೆ ಅಂತ ಆಗದಿದ್ದರೆ, ತುಟಿ ಒಣಗದೇ ಇದ್ದರೆ, ಮುಖದಲ್ಲಿ ಮುಗುಳ್ನಗು ಇದ್ದರೆ ಅದು ಯಶಸ್ಸಿನ 3ನೇ ಮೆಟ್ಟಲು ಅದಾಗತ್ತೆ. ಆ ನಂತರ ಮಗು ಬಂದು ಅದರ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡ್ತದೆ. ಇದನ್ನು ಖಂಡಿತ ಹೆತ್ತವರು, ಪೋಷಕರು ಅಥವಾ ಶಿಕ್ಷಕರು ಅಥವಾ ಮಾರ್ಗದರ್ಶಿಗಳು ಬರೆದುಕೊಟ್ಟಿರಬಹುದು. ಹೇಗೆ ಸಭೆಯನ್ನು ಉದ್ದೇಶಿಸಿ ನಾವು ನಮ್ಮ ಭಾಷಣ ಅಥವಾ ಯಾವುದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥದ್ದು, ಅದು ಮಾಡಿ ಮುಂದೆ ಮಾತಾಡಲಿಕ್ಕೆ ಆಗೋದಿಲ್ಲ, ವಿಷಯದ ಮಂಡನೆ ಮಾಡಲಿಕ್ಕೆ ಆಗೋದಿಲ್ಲ, ತೊಂದರೆ ಇಲ್ಲ, ಯಶಸ್ಸಿನ ಮೆಟ್ಟಲು 4 ಅದು ಹೋಗ್ಬೋದು ವಾಪಸ್, ಏನು ತೊಂದರೆ ಇಲ್ಲ. ಅಯ್ಯೋ ಏನು ಮಾಡಿದ್ದಿ ಅಂತ ಹೇಳುವಂಥದ್ದಲ್ಲ, ಶಾಬಾಸ್ ಮಾಡಿದ್ದಿ, ಸೋಲೆ ಗೆಲುವಿನ ಸೋಪಾನ. ಈ ಸೋಲು ಯಾಕೆ ಆಯಿತು? ಬೆಳಿಗ್ಗೆ ನಾನು ಅಮ್ಮ ಕೊಟ್ಟ ಒಂದು ಇಡ್ಲಿಯಲ್ಲಿ ಒಂದು ಅರ್ಧ ತುಂಡು ತಿಂದು ಇಲ್ಲಿ ಬಂದಿದ್ದೆ, ಆ ಇಡ್ಲಿ ಪೂರ್ತಿ ತಿಂದಿದ್ರೆ ನನ್ನ ಭಾಷಣ ಪೂರ್ತಿ ಆಗುತ್ತಿತ್ತು ಅಂತ ಮನಸ್ಸಿಗೆ ಮಗು ಬಂದರೆ, ನಾಳೆಯಿಂದ ಪೂರ್ವ ತಯಾರಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅಂದೇ ಆ ಕ್ಷಣದಿಂದ ಮಗು ಪ್ರಾರಂಭ ಮಾಡುತ್ತೆ. ಅದು ಬಹಳ ಮುಖ್ಯ. ಅಂದರೆ ತನ್ನ ತಪ್ಪಿನ, ತನ್ನ ಕುಂದುಕೊರತೆಯ ಅರಿವು ತನಗೆ ಆದಲ್ಲಿ, ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳುತ್ತೆ. ಅರಿವೇ ಗುರು, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ್ದು ಅರಿವೇ ಗುರು. ಈ ಅರಿವು ಅದಕ್ಕೆ ಮೂಡಿದಲ್ಲಿ ಅದು ಗುರುವಿನ ಸ್ಥಾನ ಅಲಂಕರಿಸಿ ಗುರುಬಲ ಬರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಗುರುಬಲ ಅಲ್ಲ, ಈ ಗುರುಬಲ ಬಂದ ಕೂಡಲೇ ಮಗುವಿನ ಜೊತೆಗೆ ಶ್ಯಾಡೋ ಆಗಿ, ನೆರಳಾಗಿ ಗುರು ತಾನಾಗಿಯೇ ಅಲ್ಲಿ ನೆಲೆಸ್ತಾನೆ. ಅದಕ್ಕೊಂದು ಶಕ್ತಿ ಸಿಗುತ್ತೆ, ಒಂದು ಪ್ರಭಾವಳಿ ಬರುತ್ತೆ. AURA ಅವರ ಪ್ರಭಾವಳಿ ಬರುತ್ತೆ ಅಂತ ಹೇಳುವಾಗ ಆ ಮಗು ಇಲ್ಲಿ ಒಂದು ಯಶಸ್ಸನ್ನು ಸಾಧಿಸ್ತದೆ. ಮುಂದಿನ ಮೆಟ್ಟಲುಗಳು ಸೋಲಿನಿಂದಲೇ ಆ ಮೆಟ್ಟಲನ್ನು ಹತ್ತಿಕೊಂಡು ಹೋಗುತ್ತೆ. ನಾನು ಕುಲಪತಿ ಆಗಬೇಕಾದ್ರೆ ಎಷ್ಟೋ ಏಳು ಬೀಳುಗಳನ್ನು ಕಂಡವ, ಎಷ್ಟೋ ಸೋಲುಗಳನ್ನು ಅನುಭವಿಸಿದವ, ಆ ಸೋಲಿನಿಂದ ಅರ್ಥ ಮಾಡಿಕೊಂಡವ. ಆದ ಕಾರಣ ಕೆಲವೊಮ್ಮೆ ಸೋಲೇ ನಮಗೆ ಗೆಲುವಿನ ಸೋಪಾನ ಆಗುತ್ತೆ. ಆದರೆ ಸೋಲನ್ನು ಸ್ವೀಕರಿಸುವಂಥ ಒಂದು ವಿಶಾಲವಾದ ಮನೋಭಾವ ಇರಬೇಕು. ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ದಿಕೊಳ್ಳುವಂಥ ಮನೋಭಾವ ಬೇಕಾಗತ್ತೆ, ಮನೋವೃತ್ತಿ ಬೆಳೆಸಿಕೊಳ್ಳಬೇಕಾಗತ್ತೆ, ತನ್ನ ಮೇಲೆ ಧೈರ್ಯ ಬೇಕಾಗತ್ತೆ. ಇಂಥ ವೇದಿಕೆಗಳು ಅಂಥದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಪಕ್ವವಾಗಿ, ಪರಿಪೂರ್ಣವಾಗಿ ಸೃಷ್ಟಿಸ್ತದೆ. ಯಾವಾಗ ನಾವು ಇಂಥ ಪುಟ್ಟ ಮಕ್ಕಳನ್ನು ಗುರುತಿಸಿ, ಅವರ ಪ್ರತಿಭೆ, ಅವರ ಅವಿತುಕೊಂಡಿರುವಂಥ ಪ್ರತಿಭೆಯನ್ನು ಗುರುತಿಸಿ, ಗೌರವಿಸಿ, ಪ್ರೋತ್ಸಾಹಿಸಿ ಅವರನ್ನು ಬೆಳಕಿಗೆ ತಂದ ಕೂಡಲೇ ನಾವು ಮಾಡುವ ಕೆಲಸ ಮಾಡಿದ್ದೇವೆ. ದೇವತಾ ಕೆಲಸ, ದೇವ ಕೆಲಸ ಇದು. ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇವರನ್ನು ಮುಂದೆ ನಾವು ರಾಷ್ಟ್ರ ಕಟ್ಟುವಂಥ ಒಂದು ಪ್ರಕ್ರಿಯೆಗೆ ತೊಡಗಿಸಿಕೊಳ್ಳುವಂಥ ಒಂದು ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡ್ತೇವೆ ನಾವು. ಅದು ಬಹಳ ಮುಖ್ಯ. ಯಾಕೆಂದರೆ ಸ್ವಾಮಿ ವಿವೇಕಾನಂದ ಹೇಳಿದಾಗೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಭವಿಷ್ಯ ನಿರೂಪಣೆ ಮಾಡುವಂಥ ಶಿಲ್ಪಿ ನೀನೇ ಅಂತ ಹೇಳುವಂಥದ್ದು ಆ ಮಗುವಿಗೆ ಆಗಬೇಕು. ಇದನ್ನು ಶಿಕ್ಷಕರು ಮಾಡಬೇಕಾದ್ದು ಗಿಳಿಬಾಯಿ ಪಾಠ ಮಾಡಿಸಿ ಅವರಿಗೆ ಅಂಕ ತರಿಸುವಂಥ ಕೆಲಸ ಮಾಡೋದು ಅಲ್ಲ. ಅವರ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂಥದ್ದು ಬಹಳ ಮುಖ್ಯ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ಹೇಳುವಂಥದ್ದು, ಒಂದು ಮಗುವಿನ ವೆಲ್ ರೌಂಡೆಡ್ ಡೆವಲಪ್ಮೆಂಟ್ ಆಗಬೇಕು, ಆ ಮಗು ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ 5 ಆಯಾಮಗಳಲ್ಲಿ ಆ ಮಗುವಿನ ಬೆಳವಣಿಗೆ ಆಗಬೇಕು.
ಒಂದು ಶಾರೀರಿಕ ಬೆಳವಣಿಗೆ. ಸ್ಪೋರ್ಟ್ಸ್ ಭಾಳ ಇಂಪಾರ್ಟೆಂಟ್ ಇವತ್ತು. ಪ್ರತಿ ಮಗು ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಸ್ಪೋರ್ಟಿನ ಬಗ್ಗೆ ಅದಕ್ಕೆ ಒಂದು ಹವ್ಯಾಸ ಮೂಡಬೇಕಾಗತ್ತೆ, ಅದಕ್ಕೆ ಇಚ್ಛಾಶಕ್ತಿ ಬರಬೇಕಾಗತ್ತೆ, ಅದಕ್ಕೆ ಬೇಕಾದ ವಾತಾವರಣ ಕಲ್ಪಿಸಿಕೊಡಬೇಕಾಗತ್ತೆ. ದೈಹಿಕ ಅಥವಾ ಶಾರೀರಿಕ ಬೆಳವಣಿಗೆ. ಎರಡನೇದ್ದು ಮಾನಸಿಕ ಬೆಳವಣಿಗೆ. ಗಿಳಿಬಾಯಿಪಾಠ, ರೋಟ್ ಲರ್ನಿಂಗ್ ಹೇಳ್ತೇವೆ. ಇದರ ಮೂಲಕ ಮಗುವಿನ ಮಾನಸಿಕ ಬೆಳವಣಿಗೆ ಆಗೋದೇ ಇಲ್ಲ. ಆದ ಕಾರಣ ಅಂಥ ವಾತಾವರಣ ಕಲ್ಪಿಸಿಕೊಡಬೇಕಾಗತ್ತೆ. ಎರಡನೇದ್ದು. ಮೂರನೇದ್ದು ಬೌದ್ಧಿಕ ಬೆಳವಣಿಗೆ. ಪಾಠ ಪ್ರವಚನಗಳನ್ನು ಬಿಟ್ಟು ಆ ಕಡೆ ನೋಡುವಂಥ ಮನಸ್ಸು ಮಗುವಲ್ಲಿ ಸೃಷ್ಟಿಯಾಗಬೇಕು. ಸೃಜನಶೀಲತೆ ಬೇಕಾಗತ್ತೆ ಮಗುವಿಗೆ. ಪ್ರತಿ ಬಾರಿ ಒಂದು ಹೆಜ್ಜೆ ಮುಂದೆ ತೆಳುವಂಥ ಒಂದು ಕಂಟಿನ್ಯೂಸ್ ಡೆವಲಪ್ಮೆಂಟಿನ ಬೀಜ ಬಿತ್ತಬೇಕು ನಾವು ಶಿಕ್ಷಕರು. ಶಿಕ್ಷಣ ಸಂಸ್ಥೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳು, ಕುಲಪತಿಗಳನ್ನು ಸೇರಿ ಕೂಡ ನಾನು ಹೇಳ್ತಾ ಇದ್ದೇನೆ, ನಾವು ಇಂಥ ಬೀಜ ಬಿತ್ತಬೇಕು. ಆಗ ಏನಾಗುತ್ತೆ, ಪ್ರತಿ ಸಲ ಒಂದು ಹೊಸತೊಂದನ್ನು ಮಾಡುವಂಥ ಒಂದು ಅನ್ವೇಷಣಾ ಮನೋಭಾವ ಮಗುವಲ್ಲಿ ಬೆಳೀತದೆ. ಅದು ಮಾಡಬೇಕು ಬೌದ್ಧಿಕ ಬೆಳವಣಿಗೆಗೆ. ನಾಲ್ಕನೇದ್ದು ಸಾಮಾಜಿಕ ಬೆಳವಣಿಗೆಗೆ. ಅದು ಮಗು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಭಾರತ ದೇಶ ಒಂದು ಕಂಬದ ಡೇರೆಯಲ್ಲ, 1000 ಕಂಬಗಳ ಚಪ್ಪರ ಅಂತ ಹೇಳುವಂಥದ್ದು ಮಗು ಅರ್ಥ ಮಾಡಿಕೊಳ್ಬೇಕು. ಆಗ ಸ್ವಚ್ಛ ಸಮಾಜ, ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಆಗುತ್ತೆ. ಈ ಮಗುವಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮದೆಲ್ಲ ನಾವು ಅಂತ್ಯಕಾಲಕ್ಕೆ ಸಮೀಪಿಸ್ತಾ ಇದ್ದೇವೆ. ಈಗಿರುವಂಥದ್ದು ನಮ್ಮ ಆಶಾ ಕಿರಣ ಈ ಮುದ್ದು ಮಕ್ಕಳು. ಅವರಿಗೆ ಈ ಸಾಮಾಜಿಕ ಶಕ್ತಿಯನ್ನು ಕೊಡುವಂಥದ್ದು ವಿದ್ಯಾಕೇಂದ್ರ ಮಾಡಬೇಕಾಗತ್ತೆ. ಕೊನೆಯದ್ದು, ಐದನೇದ್ದು, ಪಂಚಮಂ ಕಾರ್ಯಸಿದ್ಧಿ ಹೇಳಿದಾಗೆ ಆಧ್ಯಾತ್ಮಿಕದ ಬಗ್ಗೆ ಒಲವು. ಇಲ್ಲಿ ಭಗವದ್ಗೀತೆ ಓದಿದ್ರಲ್ಲೇ ಅಥವಾ ಕುರಾನ್ ಓದಿ, ಬೈಬಲ್ ಓದಿ ಬರುವಂಥದ್ದಲ್ಲ ಇದು. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ದ ಸೈನ್ಸ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್ ಅಂತ. ನಾನು ಹೇಳ್ತೇನೆ, ಹ್ಯೂಮನ್ ಡೆವಲಪ್ಮೆಂಟ್ ಶುಡ್ ಆಲ್ವೇಸ್ ಪ್ರಿಸೀಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಹಾಗಿರುವಾಗ ಈ ಹಂತದಲ್ಲಿ ಮಗುವಿನ ಆಧ್ಯಾತ್ಮಿಕ ಬೆಳವಣಿಗೆ ಆಗಬೇಕು. ಇಲ್ಲಿ ಆಧ್ಯಾತ್ಮಿಕ ಅಂತೇಳಿದರೆ ಮಗುವಿನಲ್ಲಿ ವಿಶೇಷವಾದ ಶಕ್ತಿ ಒಳಗಡೆ ಇದೆ. ನನ್ನ ಒಳಗಡೆ ದೇವರಿದ್ದಾರೆ, ಅದೇ ಆತ್ಮ. ಆ ದೇವರು ಯಾರು ಅಂತ ಹೇಳಿದರೆ ಶ್ವಾಸ, ಇದು ಶ್ವಾಸ ಒಳಗಡೆ ತೆಕ್ಕೊಳ್ಳೋದು, ಹೊರಗಡೆ ಬಿಡುವಂಥದ್ದು, ಪುನಃ ಒಳಗಡೆ ತೆಕ್ಕೊಳ್ಳುವಂಥದ್ದು. ಇದು ದೇವರ ಸಂಚಾರ ಆಗ್ತಾ ಇದೆ. ದೇವರು ಹೊರಟು ಹೋದರೆ ದೇಹಕ್ಕೆ ಶಕ್ತಿ ಇಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದ ಕಾರಣ ದೇವರು ನಮ್ಮಲ್ಲೇ ಇದ್ದಾರೆ. ಅದೇ ನಮ್ಮ ಪ್ರಾಣವಾಯು, ಅದೇ ನಮ್ಮ ಉಸಿರು. ಅದನ್ನು ಮಗು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಉಸಿರಿರುವ ತನಕ ನಾನು ಸಮಾಜಮುಖಿಯಾಗಿ ನನ್ನ ಶಿಕ್ಷಣ ಸಂಸ್ಥೆಗೆ, ನನ್ನ ಗುರುವರಿಯರಿಗೆ ಏನು ಕೊಡಬಲ್ಲೆ ಅಂತ ಮಗು ಯೋಚನೆ ಮಾಡಿದರೆ ಅದೇ ಮಗುವಿನ ಆಧ್ಯಾತ್ಮಿಕ ಚಿಂತನೆ ಆಗತ್ತೆ. ಪಾಠವನ್ನು ಬಿಟ್ಟು ಆ ಕಡೆ ನೋಡುವಂಥದ್ದೇ ಆಧ್ಯಾತ್ಮಿಕ ಚಿಂತೆ ಆಗತ್ತೆ. ಇವತ್ತನ್ನು ಬಿಟ್ಟು ನಾಳೆ ಬಗ್ಗೆ ಯೋಚನೆ ಮಾಡೋದೇ ಆಧ್ಯಾತ್ಮಿಕ ಚಿಂತನೆ ಆಗತ್ತೆ. ಇದೇ ಆ ಮಗು ಮಾಡಬೇಕಂತ ಒಂದು ಪುಣ್ಯದ ಕೆಲಸ. ಅದಕ್ಕೆ ನಾವೆಲ್ಲ ಕೈ ಜೋಡಿಸುವವರು ನಾವು ಕೂಡ ಇಂಥದ ಪುಣ್ಯದ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ. ಇಂಥ ಒಂದು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 2019 ಈ ಕ್ಷಣದಲ್ಲಿ ನಿಮ್ಮ ಸಮ್ಮುಖದಲ್ಲಿ, ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಆದ ಕಾರಣ ಇಂಥ ಸಂದರ್ಭದಲ್ಲಿ ಇಲ್ಲಿ ಸೇರಿರೋ ಸರ್ವರಿಗೂ ಮಂಗಳೂರು ವಿಶ್ವವಿದ್ಯಾಲಯದ ಮುಖ್ಯಸ್ಥನಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ನಿಮಗೆಲ್ಲ ಸಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ನಿಮಗೆಲ್ಲ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. 2 ಮಾತಲ್ಲ, ಒಂದೇ ಮಾತು. ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುವಂಥದ್ದು. ಮಂಗಳೂರು ದಕ್ಷಿಣ ವಲಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಒಳ್ಳೆಯ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಶಿಕ್ಷಣ ಕ್ಷೇತ್ರದ ಪದಾಧಿಕಾರಿಗಳು, ವೇದಿಕೆ ಮೇಲಿದ್ದಂತಹ ಅನೇಕ ಗಣ್ಯರು, ವೇದಿಕೆ ಎದುರಲ್ಲಿ ಇದ್ದಂತಹ ಗಣ್ಯ ವ್ಯಕ್ತಿಗಳು, ಅಧ್ಯಾಪಕ ವೃಂದ, ಶಿಕ್ಷಕರು, ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಈ ವಿಶ್ವಮಂಗಳಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಮಂಗಳವನ್ನು ಹಾರೈಸ್ತಾ ಇದ್ದೀನಿ. ಒಂದು ಒಳ್ಳೆಯ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿದೆ. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ವಠಾರದಲ್ಲಿ ಆಯೋಜಿಸಲು ಅವಕಾಶ ಮಾಡಿಕೊಟ್ಟಂತಹ ಶಿಕ್ಷಣಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಿನ್ನೆ ತಾನೇ ನಾವು ಶಿಕ್ಷಕರ ದಿನಾಚರಣೆ ಆಚರಿಸಿ, ಶಿಕ್ಷಕರು ಎಂದರೆ ಯಾರು, ಶಿಕ್ಷಣ ಅಂದರೆ ಏನು,
ಇದರ ಬಗ್ಗೆ ಅನೇಕ ಆಲೋಚನೆಗಳನ್ನು ಚಿಂತನೆಗಳನ್ನು ಮಾತಾಡ್ಕೊಂಡಿದ್ದೀವಿ, ಕೇಳಿದ್ದೇವೆ. ಜೊತೆಗೆ ಇವತ್ತು ನಮ್ಮ ಕುಲಪತಿಗಳು ತುಂಬ ಅದ್ಭುತವಾಗಿ ಒಂದು ಶಿಕ್ಷಣದ ಬಗ್ಗೆ ನಮಗೆ ಹಿತವಚನ ನೀಡಿದ್ದಾರೆ. ಅದನ್ನು ಮುಂದುವರಿಸಿ ನಾನು ಏನು ಮಾತಾಡೋಕ್ಕಿಲ್ಲ. ಶಿಕ್ಷಣ ಅನ್ನೋದು ಒಂದು 4 ಗೋಡೆಗಳ ಒಳಗಡೆ ನಡೆಯುವಂಥದ್ದು ಚಟುವಟಿಕೆ ಮಾತ್ರವಲ್ಲದೆ ಅನೇಕ ಚಟುವಟಿಕೆಗಳನ್ನು ಸೇರಿಕೊಂಡಿದೆ. ಇದರಿಂದ ಮಾತ್ರ ಒಂದು ಮಗುವಿನ ಸಮಗ್ರವಾಗಿ ಒಂದು ವ್ಯಕ್ತಿತ್ವ ಬೆಳವಣಿಗೆ ಸಾಧ್ಯತೆ ಇದೆ. ಅಂಥ ಈ ಚಟುವಟಿಕೆಗಳು ಈ ವಠಾರದಲ್ಲಿ ಇವತ್ತು ಮತ್ತು ನಾಳೆ ನಡೆಯಲಿವೆ. ನಿರಂತರ ಮಳೆ, ಇದರಿಂದಾಗಿ ಈ ಕಾರ್ಯಕ್ರಮ ಹೇಗಾಗಬಹುದಂತ ನಮ್ಮಲ್ಲಿ ಒಂದು ಆತಂಕ ಇತ್ತು, ಇನ್ನೂ ಇದೆ. ಆದರೂ ಸಹ ಈ ಶಿಕ್ಷಣ ಮಂಡಳಿಯ ಒಂದು ತಂಡವೇ ಇಲ್ಲಿ ಬಂದು ಇಲ್ಲಿ ಇದ್ದು, ಜೊತೆಗೆ ನಮ್ಮ ಶಿಕ್ಷಕರು ಸೇರಿಕೊಂಡು ಆದಷ್ಟು ಮಟ್ಟಿಗೆ ತಯಾರಿಯನ್ನು ಮಾಡಿದ್ದೀವಿ. ಅಂತೂ ಸಣ್ಣ ಪುಟ್ಟ ಕೊರತೆಗಳು ಇರಬಹುದು. ಅದನ್ನೆಲ್ಲ ಶಿಕ್ಷಕರು, ಅಧ್ಯಾಪಕರು, ಮಕ್ಕಳು ಅದನ್ನೆಲ್ಲ ಗಮನಿಸದೆ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಬೇಕಂತ ಕೋರುತ್ತಾ, ವಿಶ್ವಮಂಗಳ ಎಜುಕೇಷನ್ ಸೊಸೈಟಿ ಆಡಳಿತ ಮಂಡಳಿ, ಇದರ ಅಧ್ಯಕ್ಷರು, ಇತರ ಪದಾಧಿಕಾರಿಗಳು, ಮಂಡಳಿ ಸದಸ್ಯರು, ಶಿಕ್ಷಕ ವೃಂದದವರು, PTA ಸದಸ್ಯರು ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಸನ್ಮಿತ್ರ ಶಿಕ್ಷಕ ವೃಂದದವರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ, ಬಹುಶಃ ಉದ್ಘಾಟನೆಯಲ್ಲಿ ಮಾನ್ಯರು ನಮಗೇನೆಲ್ಲ ಇವತ್ತು ವಿಷಯ ಬೇಕು, ಮುಂದೆ ಮಕ್ಕಳು ಜೀವನದಲ್ಲಿ ತಮ್ಮನ್ನು ತಾವು ಹೇಗೆ ಒಗ್ಗೂಡಿಸಿಕೊಂಡು ಒಬ್ಬ ಶ್ರೇಷ್ಠವಾದಂಥ ನಾಗರಿಕ ಆಗಬೇಕೆಂಬುದನ್ನು ಬಹಳ ಸ್ಫುಟವಾಗಿ ತಿಳಿಸಿದ್ದಾರೆ. ಯಾಕಂತೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಬಹಳ ಚೆನ್ನಾಗಿ ಇಂಥ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ನನ್ನ ಎಲ್ಲ ಸನ್ಮಿತ ಶಿಕ್ಷಕ ವೃಂದದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಹೇಳಿದರು ಸರ್, ನಮ್ಮ ಸಮಯದಲ್ಲಿ ಹೇಗಿತ್ತು ಹೇಳಿದರೆ ನಾವೆಲ್ಲ ಅವಕಾಶ ವಂಚಿತರಾಗಿದ್ದೆವು. ಈಗ ಪ್ರತಿಭೆಗಳ ಅನಾವರಣ ಹೇಗಿದೆ ಅಂತ ಹೇಳಿದರೆ, ಮಗು ಹೊಟ್ಟೆಯ ಒಳಗಡೆ ತಾಯಿಯ ಗರ್ಭದಲ್ಲಿರುವಾಗಲೇ ತಾಯಿ ಪ್ರಿಪೇರ್ ಆಗಲಿಕ್ಕೆ ಶುರುವಾಗ್ತಾಳೆ. ತನ್ನ ಮಗುವನ್ನು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಯಾವ ರೀತಿ ಬೆಳೆಸಬೇಕು ಅಂತೇಳಿ. ಆದರೆ ಕೇವಲ ಅಂಕಗಳಿಗೆ ಸೀಮಿತವಾಗಿರದೆ ಇಂತಹ ಪ್ರತಿಭೆಗಳಿಂದ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಕೂಡ ಹೆಮ್ಮೆ ಪಡ್ಕೊಳ್ಬೇಕಾದಂಥ ವಿಚಾರ ಏನಂತೇಳಿದರೆ, ಇಲ್ಲಿಯ ಪ್ರತಿಯೊಂದು ಮಕ್ಕಳು ಕೂಡ ಅವರದ್ದೇ ಆದಂಥ ವಿಶೇಷವಾದಂತಹ ಒಂದು ಪ್ರತಿಭೆಯನ್ನು ಹೊಂದಿದ್ದಾರೆ. ಅದರಲ್ಲಿ ಕೂಡ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮಿಂಚ್ತಾ ಇದೆ ಅಂತ ಹೇಳಿದರೆ, ನಮಗೆಲ್ಲ ಚಿಕ್ಕದಿರುವಾಗ ಟೀಚರ್ ಪಾಠ ಮಾಡೋವಾಗ ಹೇಳ್ತಾ ಇದ್ರು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೇಳಿ. ಆ ತಾಯಿ ನಮಗೆ ಸಂಸ್ಕಾರಗಳನ್ನು ನಮ್ಮ ಏನು ಇದೆ ಅದನ್ನು ಹೇಳಿಕೊಡ್ತಾ ಇದ್ಲು. ಆದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನಾನು ಈ ವೇದಿಕೆಯಲ್ಲಿ ನಿಲ್ಲಬೇಕಿದ್ರೆ ಅಥವಾ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸಬೇಕಿದ್ರೆ, ಹೇಗೆ ತಾಯಿ ಮೊದಲ ಗುರುವಾಗಿದ್ಲು, ತದನಂತರ ಮತ್ತು ನಮ್ಮ ಜೀವನ ಪರ್ಯಂತ ನಮಗೆ ಗುರುವಾಗಿ ನಮ್ಮನ್ನು ಕಾಲ ಕಾಲಕ್ಕೆ ತಿದ್ದಿ ತೀಡಿದಂಥ ಶಿಕ್ಷಕರು ನಿಮ್ಮಂಥ ಶಿಕ್ಷಕರು ಇರುವುದರಿಂದ ಮಕ್ಕಳೇ ಎಲ್ಲರೂ ಕೂಡ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ಪ್ರತಿಭೆಗಳ ಜೊತೆ ನಿಮ್ಮ ಜೀವನವನ್ನು ಕೂಡ ನೀವು ಸೃಷ್ಟಿಸಲಿಕ್ಕೆ ಸಾಧ್ಯ. ಮುಂದೊಂದು ದಿನ ಕೇವಲ ನಿಮಗೆ ಶಾಲೆಯಲ್ಲಿ ಕಲಿಸುವ ಅಂಕಗಳು ಮಾತ್ರ ಅಲ್ಲ, ಇವತ್ತೇನು ಪ್ರತಿಭಾ ಕಾರಂಜಿ ತಾಲೂಕು, ಜಿಲ್ಲೆ, ರಾಜ್ಯದಾದಂಥ ನೀವು ತೋರಿಸ್ತೀರಾ, ಮುಂದೊಂದು ದಿನ ಇದೇ ಪ್ರತಿಭೆಗಳು ನಿಮ್ಮ ನೆನಪಿನ ಬುತ್ತಿಯೊಂದಿಗೆ ನಿಮ್ಮ ಜೀವನದ ಬುತ್ತಿ ಆಗ್ತದೆ. ನಿಮ್ಮ ಸಂಸಾರ, ಸಮಾಜದಲ್ಲಿ ನಿಮ್ಮನ್ನು ಉತ್ತುಂಗ ಸ್ಥಾನಕ್ಕೆ ಏರಿಸುವಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇವತ್ತು ಭಾಗವಹಿಸ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಶುಭವನ್ನು ಹಾರೈಸಿ, ಸೋಲೆ ಗೆಲುವಿನ ಸೋಪಾನ ಮತ್ತೊಮ್ಮೆ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೋತಾಗ ನಾನು ಸೋತೆ ಮುಂದೆ ಏನು ಅಂತೇಳಿ ಚಿಂತೆ ಪಡದೆ, ಈ ಅಟೆಂಪ್ಟ್ ಸರಿಯಾಗಿರಲಿಲ್ಲ, ಕೆಲವೊಮ್ಮೆ ನೆಟ್ವರ್ಕ್ ಸಿಗೋದಿಲ್ಲ. ಈಗೆಲ್ಲ ಈಸಿ ಎಕ್ಸಾಂಪಲ್ ಅಂತ ಹೇಳಿದರೆ ಮೊಬೈಲ್ ಚೆನ್ನಾಗಿದ್ರೂ ಕೂಡ ಮೊಬೈಲಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಈ ಸಲ ನನ್ನ ನೆಟ್ವರ್ಕ್ ಎಲ್ಲೋ ಮಿಸ್ ಆಗಿದೆ, ಮುಂದಿನ ಸಲ ಖಂಡಿತ ನೆಟ್ವರ್ಕನ್ನು ಸರಿಪಡಿಸ್ತೇನೆ ಅಂತೇಳಿ ಮನಸ್ಸನ್ನು ಮತ್ತೊಮ್ಮೆ ನಿಯಂತ್ರಣದಲ್ಲಿ ಇಟ್ಕೊಂಡು ಮರಳಿ ಯತ್ನವ ಮಾಡು ಎಂಬ ನಾಣ್ಣುಡಿಯೊಂದಿಗೆ ಮುಂದುವರಿದರೆ ಖಂಡಿತ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಎಲ್ರಿಗೂ ಕೂಡ ವಂದಿಸುತ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ನನ್ನೆಲ್ಲ ಸನ್ಮಿತರಿಗೆ ಹಾರ್ದಿಕ ಶುಭಾಶಯಗಳೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಶಿಕ್ಷಕರುಗಳಿಗೆ ಕೊಣಾಜೆ ಗ್ರಾಮ ಪಂಚಾಯತ್ನ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಹೇಳ್ತಾ,
ಈಗಾಗಲೇ ಮಾತನಾಡಿದಂಥ ಎಲ್ಲ ಗಣ್ಯರು ಭಾಳಷ್ಟು ಉತ್ತಮವಾಗಿ ಸಲಹೆ ಸೂಚನೆಯನ್ನು ನೀಡಿದರು. ಇವತ್ತು ಪ್ರತಿಯೊಂದು ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಇಂಥ ಪ್ರತಿಮಾ ಕಾರಂಜಿ ಉತ್ಸವಗಳು ನಾವು ಕಂಡಿರಲಿಲ್ಲ. ಆ ಸಂದರ್ಭದಲ್ಲಿ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ನಮ್ಮ ಅಧ್ಯಾಪಕರೇ ಮಾಡ್ತಾಯಿದ್ರು. ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿ ಶಾಲೆಯಿಂದನೇ ಅದರಲ್ಲಿ ಯಾರು ಉತ್ತಮ ವಿದ್ಯಾರ್ಥಿ ಅವರಿಗೆ ತಟ್ಟೆ ಬಟ್ಟಲು ಅಥವಾ ಲೋಟ ಕೊಟ್ಟು ಪ್ರೋತ್ಸಾಹಿಸುವಂಥ ಕೆಲಸಗಳು ಆವತ್ತು ಆಗ್ತಾಯಿತ್ತು. ಪ್ರತಿಯೊಂದು ವಿದ್ಯಾರ್ಥಿಯ ಭವಿಷ್ಯವನ್ನು ಅವತ್ತಿನ ಅಧ್ಯಾಪಕರು ಅದೇ ದಿನಗಳಲ್ಲಿ ಹೇಳ್ತಾಯಿದ್ರು, ನೀನು ಇಂಥವನಾಗ್ತೀಯ, ನೀನು ಹೀಗಾಗ್ತೀಯ ಅಂತ ಅವತ್ತು ಹೇಳ್ತಾಯಿದ್ರು. ನನ್ನ ಜೀವನದಲ್ಲಿ ಭಾಳ ಮಹತ್ವವಾದಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಒಬ್ಬರು ಅಧ್ಯಾಪಕರು, ನಾನು ಅಶಿಗೋಳಿ ಶಾಲೆಯಲ್ಲಿ ಪ್ರೈಮರಿ ವಿದ್ಯಾಭ್ಯಾಸ ಮಾಡುವಾಗ ನನ್ನ ಅಧ್ಯಾಪಕರು, ನೀನು ರಾಜಕೀಯದಲ್ಲಿ ಮುಂದುವರಿತೀಯ, ನೀನು ಬರ್ತೀಯ ಅಂತ ಒಂದು ಮಾತನ್ನು ಹೇಳಿದರು. ಆ ಮಾತು ಯಾಕೆ ಹೇಳಿದ್ರು ಅಂತೇಳಿದರೆ, ಅವತ್ತಿನ ಕಾಲದಲ್ಲಿ ಹೀಗೆ ಇನ್ಸ್ಪೆಕ್ಟ್ರ್ ಬರ್ತಾಯಿದ್ರು. ಈಗ ಬರ್ತಾ ಇದ್ದಾರಂತ ನನ್ನ ಸರ್ ಹತ್ರ ಕೇಳಿದ್ರು, ಇಲ್ಲ ಅಂತೆ. ಆವಾಗ ನಾಳೆ ಇನ್ಸ್ಪೆಕ್ಟ್ರ್ ಬರೋದು ಅಂತ ಹೇಳಿದರೆ ನಮಗೆಲ್ಲರಿಗೆ ಸಹ ಭಾಳ ಹೆದರಿಕೆ. ಏನೋ ಬಂದವರು ಒಳಗೆ ಒಳ್ಳೆ ಡ್ರೆಸ್, ಒಳ್ಳೆ ಇಸ್ತ್ರಿ ಎಲ್ಲ ಹಾಕ್ಕೊಂಡು ಭಾರಿ ಟೈಟಾಗಿ ಬರ್ತಾಯಿದ್ರು. ಟೈಟ್ ಅಂದರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ಬೇಡಿ, ಅವರು ಸ್ಟ್ರಿಕ್ಟಾಗಿ ಬರ್ತಾಯಿದ್ರು. ಬಂದು ಮಕ್ಕಳ ಹತ್ರ ಪ್ರಶ್ನೆ ಕೇಳ್ತಾಯಿದ್ರು. ನಾವು ಉತ್ತರ ಕೇಳೋದಿದ್ರೆ ನಮಗೇನೋ ಭಯ. ಇನ್ಸ್ಪೆಕ್ಟ್ರ್ ಬಂದಾಗ ಏನಾದರೂ ಹೇಳೋದಿದ್ರೆ ಅವ್ರು ಬರೆದು ಹೋಗ್ತಾರೆ. ಆ ಬರೆದು ಹೋದ ಅವನು ಪಾಸ್ ಆಗೋದಿಲ್ಲ, ಮತ್ತೆ ಅವನಿಗೆ ಭಾಳ ಕಷ್ಟ ಅಂತ. ಆ ರೀತಿ ಭಾಳ ಭಯ ಪಟ್ಕೊಂಡು ಅವತ್ತು ಕೆಲವು ಮಕ್ಕಳು ಇನ್ಸ್ಪೆಕ್ಟ್ರ್ ಬರುವಾಗ ಚಡ್ಡಿಯಲ್ಲೇ ಮಾಡಿದೆಲ್ಲ ಉಂಟು, ಅದೆಲ್ಲ ಬಿಡಿ. ಹಾಗೆ ನನ್ನನ್ನು ಆವತ್ತು ನನ್ನ ದಯಾನಂದ ಮಾಸ್ಟರ್ ಅವರ ಹೆಸರು, ಅವ್ರನ್ನ ಹೇಳಲಿಕ್ಕೆ ಕಾರಣ ಏನಂತೇಳಿದರೆ, ಆವಾಗ ಮೊದಲೆಲ್ಲ ನಮ್ಮ ಶಾಲೆಗೆ ಹೋಗುವಾಗ ಹೋಮ್ವರ್ಕ್ ಮಾಡೋದಿದ್ದರೆ ಭಾಳ ಪೆಟ್ಟು ಬೀಳ್ತಾಯಿತ್ತು. ದೊಡ್ಡ ಬೆತ್ತ, ಗಾಳಿ ಮರದ ದೊಡ್ಡ ಬೆತ್ತ ಎಲ್ಲ ಬರ್ತಾಯಿತ್ತು. ಅದರಲ್ಲಿ ಸಾರಿ ಕಾಲಿಗೆ ಬೆನ್ನಿಗೆಲ್ಲ ಬೀಳ್ತಾಯಿತ್ತು. ಆದರೆ ನಮ್ಮ ತಂದೆ ತಾಯಿ ಯಾರು ಕೂಡ ಬಂದು ಯಾಕೆ ಹೊಡೆದ್ರೆ ಏನಂತ ಕೇಳುವಂಥ ಪರಿಸ್ಥಿತಿ ಇರಲಿಲ್ಲ, ಕೇಳ್ತಾ ಇರಲಿಲ್ಲ. ಆದರೆ ನಾವು ಯಾವತ್ತು ಕರೆಕ್ಟಾಗಿ ಎಲ್ಲ ಹೋಮ್ವರ್ಕ್ ಮಾಡಿದ ದಿವಸ ನಾವು ದೊಡ್ಡ ಬೆತ್ತ ತಗೊಂಡು ಹೋಗೋದು, ಇನ್ನೊಬ್ಬನಿಗೆ ಬೀಳಲಿ ಅಂತ. ಸರಿ, ಆ ರೀತಿ ಎಲ್ಲ ಮಾಡ್ತಾಯಿದ್ದೆವು. ಆದ ನಂತರ ಈ ಇನ್ಸ್ಪೆಕ್ಟ್ರ್ ಬರುವಾಗ ನಮ್ಮ ಮಾಸ್ಟ್ರೆಲ್ಲ ಉಂಟಲ್ಲ, ಅಡಗಿಸಿಡೋದು ಬೆತ್ತಲ್ಲ ಬಂದರೆ ಅವರೇನು ಹೊಡಿಬಾರ್ದು, ಹಾಗೇನಂತ ಗೊತ್ತಿಲ್ಲ. ಆಗ ಒಂದು ದಿವಸ ಏನೋ ಮಾಸ್ಟರ್ ಮರೆತು ಬೆತ್ತ ಬಿಟ್ಟು ಹೋಗಿದ್ರು. ಇನ್ಸ್ಪೆಕ್ಟ್ರ್ ಬರ್ತಾಯಿದ್ರು. ನಮ್ಮೆಲ್ಲ ಏನೋ ಬುತ್ತಿ ತೆಗಿಲಿಕ್ಕೆ ಅಂತ ಹೋಗಿ ಆ ಬೆತ್ತವನ್ನು ತುಂಡು ಮಾಡಿ ಈಗ ಕಿಸೆಗೆಲ್ಲ ಹಾಕಿದೆಲ್ಲ ನೋಡಿದ್ದು. ಮಾಸ್ಟರ್ ಹೇಳಿದರು, ನೀನು ಗ್ಯಾರಂಟಿ ಪೊಲಿಟಿಷಿಯನ್ ಆಗ್ತೀಯ, ನೀನು ಭಾರಿ ಹುಷಾರಾಗ್ತೀಯ ಅಂತ ಹೇಳಿದರು. ಆಗಿರುವಾಗ ಒಬ್ಬ ವಿದ್ಯಾರ್ಥಿಯ ಪ್ರತಿಭೆಯನ್ನು ಅಧ್ಯಾಪಕನು ಖಂಡಿತವಾಗಲೂ ಅವನ ಭವಿಷ್ಯದಲ್ಲಿ, ಅವನ ಸಣ್ಣ ಪ್ರಾಯದಲ್ಲೇ ಅವರು ಗುರುತಿಸ್ತಾರೆ ಅನ್ನುವಂಥಕ್ಕೆ ಒಂದು ನಿದರ್ಶನ ಅಂತಕ್ಕಂಥ ವಿಷಯವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪ್ರತಿಭಾ ಕಾರಂಜಿ ಭಾಳ ಉತ್ತಮವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇಂಥ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿ ಸರ್ಕಾರಗಳು ಅವರಿಗೆ ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಈ ಒಂದು ಉತ್ತಮವಾದಂಥ ಅವಕಾಶ ನೀಡಿದೆ. ಇದನ್ನೆಲ್ಲ ತಾವು ಸದುಪಯೋಗ ಪಡಿಸಿಕೊಂಡು ಇದಕ್ಕಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಳಷ್ಟು ಜನ ಶ್ರಮಪಟ್ಟಿದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಭಾಷಣದ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕಲ್ಲ, ಮಕ್ಕಳ ಕಾರ್ಯಕ್ರಮವನ್ನು ಅನಾವರಣಗೊಳಿಸಲಿಕ್ಕೆ ಈ ವೇದಿಕೆ ಅನ್ನುವಂಥದ್ದನ್ನು ನಾನು ಮನಗಂಡು ಹೆಚ್ಚು ಮಾತಾಡದೆ ನನ್ನನ್ನು ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ. ಕೆಲವರಂತೂ ಕಾಲಿಗೆ ಚಕ್ರ ಕಟ್ಟಿ ಪಾದರಸದಂತೆ ಆಚೆಚೆ ಓಡ್ತಾ ಇದ್ದಾರೆ. ಅವರ ಒಟ್ಟಿಗೆ ಪೋಷಕರು ಕೂಡ ಬಂದಿದ್ದಾರೆ. ಇಂತಹ ಅನನ್ಯವಾದಂತಹ ದೃಶ್ಯವನ್ನು ಕಂಡಾಗ ನಮಗೆ ಎಷ್ಟು ಖುಷಿ ಪಡೀಬೇಕೋ ಅದಕ್ಕಿಂತ ಜಾಸ್ತಿ ಖುಷಿಯನ್ನು ನಾವು ಪಡೀತಾ ಇದ್ದೇವೆ. ಇದನ್ನೇ ಹೇಳೋದು. ಕೆಲವೊಮ್ಮೆ ನಾವು ಅದ್ಭುತ ಅಂತ ಹೇಳ್ತೇವೆ. ಈ ಅದ್ಭುತಗಳನ್ನೆಲ್ಲ ನೋಡೋದಕ್ಕೆ ನಾವು ಎಲ್ಲೆಲ್ಲೂ ಹೋಗಬೇಕಂತ ಇಲ್ಲ. ಇಂಥ ಒಂದು ಕ್ಷೇತ್ರಗಳಲ್ಲಿ ಬಂದಾಗ, ಇಂಥವರನ್ನು ಕಂಡಾಗ ಬಹುಶಃ ನಮ್ಮ ಉದ್ಗಾರ ಅದ್ಭುತ ಅಂತ ಆಯಿತು ಅಂತ ಹೇಳಿದರೆ ಅದೇ ಒಂದು ದೊಡ್ಡ ಖುಷಿ ಅಂತ ನಾನು ತಿಳ್ಕೊಂಡು ಈ ವೇದಿಕೆಯಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಎಲ್ಲರಿಗೆ ಎಷ್ಟೊಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇವೆ. ಆಗ ಹೇಳಿದರು, ಬಹುಶಃ ನಾವು ಕೂಡ ಯೋಚನೆ ಮಾಡುವುದು ಅದೇ. ಹಸಿ ಮಣ್ಣಿಗೆ ಒಂದು ಕಲ್ಲನ್ನು ಬಿಸಾಡಿದಾಗ ಅದು ಹೋಗಿ ಅಂಟಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಈ ಮಕ್ಕಳಲ್ಲಿ ನಾವು ಅವರ ಬದುಕಿನ ಮುಂದಿನ ಹೊಳಪಿಗೆ ಬೇಕಾಗಿ ಏನನ್ನು ಮಾಡ್ತೇವೋ ಅದನ್ನು ಆ ಹೊಳಪು ಬರಬೇಕು ಅಂತ ಹೇಳಿದರೆ ಖಂಡಿತವಾಗಿ ಇಂತಹ ಹಸಿ ಮಣ್ಣಿಗೆ ಇಂತಹ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ
ಆ ಚಿಕ್ಕ ಕಲ್ಲು ಇದೆಯಲ್ಲ ಅದನ್ನು ಬಿಸಾಡಿದಾಗ ಅದು ಖಂಡಿತವಾಗಿ ಅಂಟಿಕೊಳ್ಳುತ್ತೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎಂಬುದು ಬಹಳ ಉತ್ತಮವಾದಂಥ ಶಿಕ್ಷಣ, ನಮ್ಮ ಬುನಾದಿಯನ್ನು ಸೃಷ್ಟಿಸುವಂಥ ಶಿಕ್ಷಣ. ಅದರಿಂದ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಖಂಡಿತವಾಗಿ ಇರಲೇಬೇಕು. ಯಶಸ್ಸಿನ ಶೀತಲವಾದಂತಹ ಬೆಳದಿಂಗಳು ನಮ್ಮ ಬದುಕಿನಲ್ಲಿ ಬರಬೇಕು ಅಂತ ನಾವು ಯೋಚನೆಗಳನ್ನು ಮಾಡಿದರೆ ಖಂಡಿತ ಸಾಧ್ಯವಿದೆ. ಆದರೆ ಆ ಸಾಧ್ಯತೆ ಎಂಬುದು ಎಲ್ಲ ಕ್ಷಣಗಳಲ್ಲಿ ಪ್ರಯತ್ನ ಅಂತ ಮಾಡಿದಾಗ ಖಂಡಿತ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಇದೆ. ಈ ನಿಟ್ಟಿನಲ್ಲಿ ಬಹಳ ದೊಡ್ಡದಾದಂಥ ಒಂದು ಕಾರ್ಯಕ್ರಮವನ್ನೆಲ್ಲ ನೀವೆಲ್ಲ ಮಾಡ್ತಾ ಇದ್ದೀರಿ. ನೀವು ಮಾಡುತ್ತಿರುವಂಥ ಈ ಕಾರ್ಯಕ್ರಮಗಳು ಅದರ ನಡುವಿನಲ್ಲಿ ಈ ಭಾವನೆಗಳನ್ನು ಹೊತ್ತುಕೊಂಡು ನೀವು ಬರ್ತೀರಲ್ಲ, ಆ ಭಾವನೆಗಳನ್ನು ಗೌರವಿಸಿಕೊಂಡು ಬಹುಶಃ ನೀವು ವೇದಿಕೆಯಲ್ಲಿ ಕೆಲವರು ಬಹುಮಾನವನ್ನು ಪಡೆಯಬಹುದು ಅಥವಾ ಬಹುಮಾನವನ್ನು ಪಡೆಯದೇ ಇರಬಹುದು. ಆದರೆ ಪ್ರಯತ್ನವನ್ನಂತೂ ಖಂಡಿತ ಕೈ ಬಿಡಬೇಡಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕ್ಷೇತ್ರಗಳು, ವಿಶೇಷವಾಗಿ ವಿದ್ಯಾಕ್ಷೇತ್ರದಲ್ಲಿ ಮುತ್ತಿನಂತೆ ಬೆಳಗ್ತಾ ಇದೆ. ಅದು ಬೆಳಗ್ತಾ ಇರಬೇಕು ಅಂತ ಹೇಳಿದರೆ, ದೇದೀಪ್ಯಮಾನವಾಗಿ ಬೆಳಗ್ತಾ ಇರಬೇಕು ಅಂತ ಹೇಳಿದರೆ ನಮ್ಮ ಅನಿಸಿಕೆಗಳು ಆ ರೀತಿಯಲ್ಲಿರಲಿ. ಶಿಕ್ಷಣಕ್ಕಾಗಿ ನಾವು ಸುದೃಢವಾದಂಥ ಅಡಿಪಾಯವನ್ನು ಕಟ್ಟಿಕೊಳ್ಳೋಣ. ಇಂತಹ ಪ್ರತಿಭೋತ್ಸವ ಏನಿದೆ, ಕಲೋತ್ಸವ ಏನಿದೆ, ಇದು ಬೆಳಗಲಿ ಅಂತ ಹೇಳುತ್ತಾ ವಿಶ್ವ ಮಂಗಳದ ಅಂಗಳದಲ್ಲಿ ನಡೆಯುತ್ತಿರುವಂತಹ ಈ ಕೂಟ ಯಶಸ್ವಿ ಆಗಲಂತ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ ಚುಕ್ಕೆ. ಸಮನ್ವಯಾಧಿಕಾರಿಗಳ ಕಚೇರಿ, ವಿಶ್ವಮಂಗಳ ಪ್ರೌಢಶಾಲೆ ಕೊಣಾಜೆ ಇಲ್ಲಿನ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಪ್ರಾಯಶಃ ಆಗಸ್ಟ್ ತಿಂಗಳ 26 ಮತ್ತು 27ನೇ ತಾರೀಕಿಗೆ ನಡೀಬೇಕಿತ್ತು. ಮಳೆಯ ಕಾರಣದಿಂದಾಗಿ ಮುಂದೂಡಲ್ಪಟ್ಟು ಇವತ್ತು ನೆಚ್ಚಿನ ಕುಲಪತಿಗಳಾದಂತಹ ಪ್ರೊಫೆಸರ್ BS ಎಡಪಡಿತಾಯ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಳಿಸಲ್ಪಟ್ಟಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಡನೆ ಶಿಕ್ಷಣದ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು, ವಿಶಾಲವಾದ ಅನಿಸಿಕೆಗಳ ನಡುವೆ ನಾವು ನಿಮ್ಮ ಮುಂದೆ ಕುಬ್ಜರು ಸರ್, ನಿಮ್ಮಂತಹ ವಿದ್ವಾಂಸರ ನಡುವೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅನಾವರಣಗೊಂಡಿದೆ. ನಮ್ಮ ಅಕ್ಕರೆಯ ಕರೆಗೆ ಓಗೊಟ್ಟು ಆಗಮಿಸಿದ ನಿಮಗೆ ನಮ್ಮ ಅನಂತ ವಂದನೆಗಳು ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ನಮ್ಮೊಡನೆ ಆಡಿದಂತಹ ಹಿರಿಯರಾದಂತಹ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಜನಾರ್ದನ್ ಗೌಡ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಈ ಗ್ರಾಮದ ಪ್ರಥಮ ಪ್ರಜೆ, ಇನ್ನು ಯುವಕ, ರಾಜಕೀಯದಲ್ಲಿ ಅತ್ಯಂತ ಆಸಕ್ತಿ ಇರುವಂತಹ ನಜರ್ ಶಾ ಪಟ್ಟೋರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತಮಗಿದು ಆದರದ ವಂದನೆಗಳು. ನನ್ನ ನೆಚ್ಚಿನ ಸ್ನೇಹಿತೆ, ನನ್ನ ಒಡನಾಡಿ ಹಾಗೂ ನೆರೆಹೊರೆಯ ಗೆಳತಿ ಕೂಡ ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಮೇಡಮ್ ನಿಮಗೆ ಕೂಡ ಅನಂತ ವಂದನೆಗಳು. ಹಾಗೂ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಶ್ರೀಮತಿ ಪದ್ಮಾವತಿ ಮೇಡಮ್ ನಿಮಗಿದು ಅನಂತ ವಂದನೆಗಳು. ಈ ಕಾರ್ಯಕ್ರಮವನ್ನು ಸಂಘಟಿಸಲು ಕೆಲವು ದಿನಗಳಿಂದ ನಮ್ಮ ಜೊತೆ ಇದ್ದು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನಿತ್ತಂತಹ ಈ ವಿಶ್ವಮಂಗಳದ ಅಧ್ಯಕ್ಷರು, ಆಡಳಿತ ವರ್ಗ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಪ್ರತಿಯೊಂದು ಇಲ್ಲಿನ ಹೆತ್ತವರಿಗೂ ಕೂಡ ಶಿಕ್ಷಣ ಇಲಾಖೆಯ ಪರವಾಗಿ ಅನಂತ ವಂದನೆಗಳು. ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ಸಂಘಟಿಸಲು ನಮ್ಮೊಡನೆ ಕೈಗೆ ಕೈ ಸೇರಿಸಿದಂತಹ ಎಲ್ಲ ಜಿಲ್ಲಾ ಅಧ್ಯಕ್ಷರು, ಶಿಕ್ಷಕರ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು, ದೈಹಿಕ ಶಿಕ್ಷಕ ಸಂಘದ ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ಗ್ರೇಡ್ 1, ಗ್ರೇಡ್ 2 ಎಲ್ಲ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು,
ಹಾಗೂ ದೈಹಿಕ ಶಿಕ್ಷಣ ಅಧಿಕಾರಿಗಳು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷೆಯಾದಂಥ ಶ್ರೀಮತಿ ಜಯವಂತಿ ಸೋನ್ಸ್ ಅವರು, ನನ್ನ BRP ಶಿಕ್ಷಕ ಮಿತ್ರರು, ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಯೊಂದು ವಿಷಯದಲ್ಲಿ ಕೂಡ ನನಗೆ ಮುತುವರ್ಜಿಯನ್ನು ತುಂಬಿಸಿ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಲ್ಲಿ ಮಾರ್ಗದರ್ಶನ ನೀಡಿದಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು, ಕ್ಷೇತ್ರ ಸಮನ್ವಯ ಅಧಿಕಾರಿಯವರು, CRP ಶಿಕ್ಷಕ ಮಿತ್ರರು, BIRT ಶಿಕ್ಷಕ ಮಿತ್ರರು ಹಾಗೂ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತ ತೀರ್ಪುಗಾರರು, ವಿವಿಧ ಶಾಲೆಗಳಿಂದ ಆಗಮಿಸಿದಂತಹ ಸಂಘಟನಾ ಶಿಕ್ಷಕರು, ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕಾಗಿ ಇಲ್ಲಿ ಸತತವಾಗಿ ಕಳೆದ 1 ತಿಂಗಳಿನಿಂದ ಪ್ರಯತ್ನ ಮಾಡ್ತಾ ಇರುವಂತಹ ಈ ಶಾಲೆಯ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯರಾದಂತಹ ಮೇಡಮ್ ತಮಗಿಬ್ಬರಿಗೂ ಕೂಡ ಆದರದ ವಂದನೆಗಳು, ಸ್ವಾಗತ ಕೂಡ. ನೆಕ್ಸ್ಟ್ ಇಲ್ಲಿನ ಎಲ್ಲ ಶಿಕ್ಷಕ ವೃಂದ ನಮ್ಮನ್ನು ಎಲ್ಲ ರೀತಿಯಲ್ಲಿ ಕೂಡ ಸಹಕರಿಸಿ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು, ಪ್ರಾಯಶಃ ಮಳೆಯ ನಡುವೆ ಸರ್ ಅಧ್ಯಕ್ಷರು ಮೊನ್ನೆ ಬಂದಾಗ ನಾವೆಲ್ಲ ರೀತಿಯ ಸಹಕಾರ ಕೊಡ್ತೇವೆ ಮೇಡಮ್, ನಿಮ್ಮ ಮಳೆಯೊಂದು ಕಡಿಮೆ ಆದರೆ ಸಾಕು ಅಂತೇಳಿ ಹೇಳಿದರು. ಆಗ ನಾನೊಂದು ಮಾತು ಹೇಳಿದ್ದೆ, ಸರ್ ಆಶಾವಾದಿಯಾಗಿರೋಣ, ಮಳೆ ಬಿರುತ್ತೆ, ನೋಡೋಣ, ಕಾದು ನೋಡೋಣ ಅಂತ. ಪ್ರಾಯಶಃ ನಮ್ಮ ಮೊರೆ ದೇವರಿಗೆ ಸ್ವಲ್ಪ ಮಟ್ಟಿಗೆ ಕೇಳಿರ್ಬೋದು. ನಾವು ಬದುಕಲ್ಲಿ ಆಶಾವಾದಿಯಾಗಿದ್ದುಕೊಂಡು ಮುನ್ನಡೆಯೋಣ ಅಂತೇಳಿ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಇದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ, ಮಾನ್ಯ ಫೋಟೋಗ್ರಾಫರ್ ಅವರು ಇದ್ದಾರೆ, ಹಾಗೆ ಸೌಂಡ್ ಸಿಸ್ಟಮ್ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದುಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ತಾವು ಕಾರಣಕರ್ತರಾಗ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ತಮಗಿದು ಶಿಕ್ಷಣ ಇಲಾಖೆಯ ಪರವಾಗಿ ಅನಂತ ವಂದನೆಗಳು. ಈ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತಿನಿಂದ ನಡೆಸಲು ಸಹಕರಿಸಿದಂತಹ ಇಲ್ಲಿನ ಸ್ವಯಂ ಸೇವಕ ವಿದ್ಯಾರ್ಥಿಗಳಿಗೆ ಕೂಡ ವಂದನೆಗಳು, ಮುದ್ದು ವಿದ್ಯಾರ್ಥಿಗಳಿಗೆ. ಹಾಗೂ ಬಹಳ ದೂರದಿಂದ, ಪ್ರಾಯಶಃ ನಮ್ಮ ಏರಿಯಾ ಗುರುಪುರ ತನಕ ಇದೆ, ತಾಲೂಕು ಮಟ್ಟ, ಬಹಳ ದೂರದಿಂದ ಆಗಮಿಸಿದಂತಹ ಎಲ್ಲ ಹತ್ತಿರದಿಂದ ಹಾಗೂ ದೂರದಿಂದ ಆಗಮಿಸಿದಂತಹ ಮುದ್ದು ಮಕ್ಕಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಮಗದೊಮ್ಮೆ ವಂದನೆಗಳು. ಹಾಗೂ ನಾಳೆ ಶ್ರೀಹರಿ ಕಾಪಾಡು ದೇವ. ಎಂದಿನಂತೆ ನಿತ್ಯ ಕರ್ಮಗಳನ್ನು ಮುಗಿಸಿ ರಾಜ ಪೋಷಾಕುಗಳನ್ನು ಧರಿಸಿ ಸಭಾಭವನವನ್ನು ಪ್ರವೇಶಿಸಿದ್ದೇನೆ. ಚಿತ್ರವಾಹನರಿಗೆ ನನ್ನಮ್ಮ ಚಿತ್ರಾಂಗದೆ ಒಬ್ಬಳೇ ಮಗಳು. ನನ್ನಮ್ಮ ಚಿತ್ರಾಂಗದೆಗೆ ನಾನು ಒಬ್ಬನೇ ಮಗ, ಬಬ್ರುವಾಹನ. ವರ್ತಮಾನದಲ್ಲಿ ಈ ಮಣಿಪುರದ ಅರಸನಾಗಿ ಮೆರೆಯುತ್ತಿದ್ದೇನೆ. ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವ ಸಂದರ್ಭದಲ್ಲಿ ಹೆದರಿಕೊಂಡು ಬಂದಂತಹ ಚಾರಕರು ಹೇಳಿದ ಮಾತು, ಕುದುರೆಯನ್ನು ಮುಂದಿಟ್ಟುಕೊಂಡು ಬಂದಂತಹ ಯಾವುದೋ ಸೇನೆಯು ನಮ್ಮಿ ಮಣಿಪುರವನ್ನು ಮುತ್ತಿಗೆ ಹಾಕಿದೆಯಂತೆ. ಹೆದರಿಕೊಂಡು ಬಂದಂತಹ ಚಾರಕರಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದೇನೆ. ಹಾಗಾದರೆ ಆ ಕುದುರೆ ಯಾವುದು? ಯಾವ ಊರಿನಿಂದ ಬಂದಂತಹ ಕುದುರೆ? ಅದರ ಉದ್ದೇಶವೇನು ತಿಳಿಯಬೇಕಾಗಿದೆ. ಅದಕ್ಕಾಗಿ ಅವಸರದ ಸಭೆಯನ್ನು ಕರೆಯಬೇಕಾಗಿದೆ. ನಡೆಯುತ್ತೇನೆ ಓಲಗ ಚಾವಡಿಗೆ. ಏ
ಆಹಾ, ನನ್ನಿ ಓಲಗ ಚಾವಡಿಯು 10,000 ವಜ್ರದ ಕಂಬಗಳಿಂದ ಶೋಭಿಸುತ್ತಿದೆ. ಶಿಲ್ಪಿಯು ತನ್ನ ಚಾತುರ್ಯದಿಂದ ಆ ಕಂಬಗಳ ಮೇಲೆ ನವರತ್ನಗಳ ಜಲ್ಲಿಯನ್ನು ಅಲ್ಲಲ್ಲಿ ಕೆತ್ತಿ ಮೆತ್ತಿ ಒತ್ತಿ ರಚಿಸಿರುವರು. ಇವುಗಳಿಂದ ಹೊರಡಿರುವ ಪ್ರಕಾಶ ಇಡೀ ಮಣಿಪುರವೇ ಬೆಳಗುವಂತೆ ಮಾಡಿದೆ. ನಮ್ಮ ಉಪವನವನ್ನು ಪ್ರವೇಶ ಮಾಡಿದ ಅಪರಿಚಿತ ಕುದುರೆ ಬಗ್ಗೆ ತಿಳಿದು ಬರಲು ಅಮಾತ್ಯರಿಗೆ ಆಜ್ಞಾಪಿಸಿದೆ. ಆ ಕುದುರೆಯ ಹಣ್ಣಲ್ಲಿದ್ದ ಲಿಖಿತವನ್ನು ಅಮಾತ್ಯರಿಂದಲೇ ಓದಿಸಿದೆ. ಆಗ ತಿಳಿದಿದ್ದೇನು ಏನು ಅದು ಪಾಂಡವರ ಅಶ್ವಮೇಧ ಯಾಗದ ಕುದುರೆಯಂತೆ ಬಲವಂತರು ಕಟ್ಟಿ ಕಾದಾಡಬೇಕು, ಬಲಹೀನರು ಕಪ್ಪಗಾಣಿಕೆಯನ್ನು ಕೊಟ್ಟು ಶರಣಾಗಬೇಕು. ಛೇ ಸಾಧ್ಯವೇ ಇಲ್ಲ. ಅಮಾತ್ಯರೇ, ಕುದುರೆಯನ್ನು ಕಟ್ಟಿ ಹಾಕಿ ನಮ್ಮ ಸೇನೆ ಸಜ್ಜಾಗಲಿ, ನಡ್ಡಲಿ ರಣಾಂಗಣಕ್ಕೆ.
ಕೊಡನವ್ವ ಅರಮುರು ಒಂಬತ್ತು ಸೂತಿನ ಕೊಡನವ್ವ ಸಂಜೆಗೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಸಂಜೆಗೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಬಾಡಿಯ ಬಡದಾಗ ನಯಂಗ ಬಾಗಿ ಬರಲವ್ವ ಬಾಡಿಯ ಬಡದಾಗ ನಯಂಗ ಬಾಗಿ ಬರಲವ್ವ ಬಾಡಿಯ ಕೊಡದಾಗಿ ನನ್ನ ಬೆನ್ನು ಬಾಗಿತ್ತ ಬಾಡಿಯ ಕೊಡದಾಗಿ ನನ್ನ ಬೆನ್ನು ಬಾಗಿತ್ತ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ನಿಂಬಿಯ ಬಲದಾಗ ನಯಂಗ ನಂಬಿ ಬರಲವ್ವ ನಿಂಬಿಯ ಬಲದಾಗ ನಯಂಗ ನಂಬಿ ಬರಲವ್ವ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಯಾವ ಹೂವನ ತೊಡೆ ಮುಂದ ಒಬ್ಬ ಮುದುಕ ಕೂತಿದ್ದ ಯಾವ ಹೂವನ ತೊಡೆ ಮುಂದ ಒಬ್ಬ ಮುದುಕ ಕೂತಿದ್ದ ಗಾಂಜಾ ಸೇದಿದ್ದ ಒಳ್ಳೆ ಪಟಕ ಸುತ್ತಿದ್ದ ಗಾಂಜಾ ಸೇದಿದ್ದ ಒಳ್ಳೆ ಪಟಕ ಸುತ್ತಿದ್ದ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಅವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ ಅವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ ಗೊತ್ತಿಲ್ಲೇನವ್ವ ತಂಗಿ ಶಿಶುಗಣ ಶರೀಫಜ್ಜ ಗೊತ್ತಿಲ್ಲೇನವ್ವ ತಂಗಿ ಶಿಶುಗಣ ಶರೀಫಜ್ಜ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಶರಣಪ್ಪ ಶರಣಗೌಡ ಕುಮಾರ ಮಾಡಿದ ಕೊಡನವ್ವ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ನಂಬರ್ 3 ಈಗಾಗಲೇ ಸ್ಪರ್ಧೆಯನ್ನ ಮುಗಿಸಿ 13 ಜಡ್ಜಸ್ ಪ್ಲೀಟ್ ನೋಟ್ ಮುಂದಿನ ಸ್ಪರ್ಧಿ ಈಗ ಪ್ರದರ್ಶನವನ್ನು ನೀಡಲಿರುವಂಥದ್ದು ಸ್ಪರ್ಧಿ ಸಂಖ್ಯೆ 13